ಬಹುಮುಖ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ರಾಕ್ ಬಾಲ್ ಬಹುಶಃ ಈ ವರ್ಡ್ ಅನ್ನ ಕೇಳಿದವರ ಸಂಖ್ಯೆ ಬಹಳಷ್ಟು ಕಡಿಮೆ ಅಂತಾನೆ ಅನಿಸ್ಬೋದು. ಆದರೆ ಇಂತಹದ್ದೊಂದು ಕ್ರೀಡೆ ಇದೆ. ಈ ಕ್ರೀಡೆಯಲ್ಲಿ ನಮ್ಮ ಜಿಲ್ಲೆಯ ಒಂದು ಯುವಕ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಇವರ ಬಗ್ಗೆ ಹೇಳ್ತೀನಿ. ಇವಾಗ ಒಂದು ಸ್ಟೋರಿ ಇದೆ, ಮೊದಲದಾಗಿ ನೋಡ್ಕೊಂಡು ಬರೋಣ. ಕರಾವಳಿಗರಿಗೆ ಪರಿಚಯವೇ ಇಲ್ಲದ ಅಮೆರಿಕ ಮೂಲದ ಆಟ ರಾಕ್ ಬಾಲ್. ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆಯ ಕಾಪುವಿನ ಪ್ರತಿಭೆ ವಿನೀಶ್ ಶೆಟ್ಟಿ ಭಾರತ ತಂಡವನ್ನ ಪ್ರತಿನಿಧಿಸಲಿದ್ದಾರೆ. ಕಾಪು ಜಗನ್ನಾಥ್ ಶೆಟ್ಟಿ ಮತ್ತು ಯಶೋಧ ಶೆಟ್ಟಿ ದಂಪತಿಯ ಪುತ್ರನಾದ ವಿನೀಶ್ ಶೆಟ್ಟಿ ಕಟ್ಪಾಡಿ ಕೆವಿಎಂಎಸ್ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿಯಾಗಿದ್ದಾರೆ. ಬಹುಮುಖ ಪ್ರತಿಭೆ ಇರುವಂತಹ ವಿನೀಶ್ ಶೆಟ್ಟಿ ಪಂಜಾಬ್ ದೆಹಲಿಯಲ್ಲಿ ಹೆಚ್ಚು ಪರಿಚಿತರಾಗಿದ್ದಾರೆ. ರಾಕ್ ಬಾಲ್ ಸ್ಪರ್ಧೆಯಲ್ಲಿ ದೆಹಲಿ ತಂಡವನ್ನ ಕರ್ನಾಟಕ ಸೋಲಿಸಿದ್ದು ಏಪ್ರಿಲ್ನಲ್ಲಿ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುವ ಸ್ಪರ್ಧೆಗೆ ಆಯ್ಕೆಯಾದ ಕರಾವಳಿಯ ಏಕೈಕ ಪ್ರತಿಭೆಯಾಗಿದ್ದಾರೆ. 2018 ಜನವರಿ 19ರಿಂದ 21ರ ತನಕ ಹೈದರಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರೀಯ ಮಟ್ಟದ ರಾಕ್ ಬಾಲ್ ಪಂದ್ಯಾಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ವಿಜಯಪುರದಿಂದ ಸೀತು ದತ್ತು ಹಾಗೂ ತುಮಕೂರಿನ ಚೇತನ್ ಪ್ರತಿನಿಧಿಸಿ ಉತ್ತಮ ಆಟವನ್ನ ಆಡಿ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಅವನು ಸಣ್ಣದಾಗಿಂದಲೂ ಭಾಳ ಇಂಟ್ರೆಸ್ಟ್ ಅವನಿಗೆ ವಾಲಿಬಾಲ್ ಅಂದರೆ. ಅದಕ್ಕೆ ಅವನು ಎಷ್ಟು ರಾತ್ರಿ ಆಗಲಿ ಎಲ್ಲೇ ಆಗಲಿ ಎಲ್ಲ ಆಡೋಕ್ಕೂ ಹೋಗ್ತಿದ್ದ ಅವನು. ನಾವು ಒಂದೊಂದು ಸಲ ಮಾತ್ರ ಸಣ್ಣವನಲ್ಲ ಅಂತ ಬೇಡ ಹೇಳ್ತಿದ್ದೇವೆ. ಆದರೆ ಅವನು ಇಲ್ಲಮ್ಮ ನನಗೆ ಇದು ಆಟದಲ್ಲಿ ಮನೆಯವರಿಗೂ ತುಂಬಾ ಅಂದರೆ ಅದು ಹೇಳೋಕ್ಕಾಗಲ್ಲ ನಮಗೆ. ಅಷ್ಟು ಖುಷಿಯಾಗಿದೆ ಅವನಿಗೆ. ನಮಗೆ ಹೇಳೋಕ್ಕಾಗದಷ್ಟು ಖುಷಿ ನಮಗೆ. ಏನಂದರೆ ನಮ್ಮ ಮಗನು ಇಲ್ಲಿ ಇಷ್ಟು ನಾವೇನು ಇದು ಬಾಡಿಗೆ ಮನೆ ಮೇಲಿದೆ ನಾವು. ಆದರೂ ನಮ್ಮ ಒಂದು ಮನೆಗೇನೆ ಅಂತ ಸ್ವಂತ ಇಲ್ಲ ನಮಗೆ. ಆದರೆ ನಮ್ಮ ಮಗ ಒಬ್ಬ ಇಂಥ ಒಂದು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾನೆ ಅಂದರೆ ನಮಗೆ ತುಂಬ ಹೆಮ್ಮೆಯಾದ ವಿಷಯ ಆಗಿದೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಶಿಬಿರ ನಡೆಯಲಿದ್ದು ವಿಜಯಪುರದ ಮೊಹಮ್ಮದ್ ಆಕೀಬ್ ಶರಣ್ ಕುಮಾರ್ ರಾಕ್ ಬಾಲ್ ತರಬೇತಿಯನ್ನ ನೀಡ್ತಾ ಇದ್ದಾರೆ. ವಾಲಿಬಾಲ್ ಅನ್ನ ರಾಕ್ ಬಾಲ್ ಆಟಕ್ಕೆ ಬಳಸ್ತಾ ಇದ್ದು ಅಂಕಣ ನೆಟ್ ಹೈಟ್ ನಲ್ಲಿ ಏಕರೂಪವಿದೆ. ವಾಲಿಬಾಲ್ ನಲ್ಲಿ 6 ಮಂದಿ ಇರುತ್ತಾರೆ. ರಾಕ್ ಬಾಲ್ 5 ಮಂದಿಯನ್ನ ಹೊಂದಿರುತ್ತೆ. ಅಂಕಣದ ಹೊರಗೆ ರಾಕ್ ಬಾಲ್ ಸ್ಪರ್ಧೆಯ ಗೋಲ್ ಹೊರಭಾಗದಲ್ಲಿ ಇರುತ್ತೆ. ವಾಲಿಬಾಲ್ ಹಾಗೂ ರಾಕ್ ಬಾಲ್ಗೆ ಸಾಮ್ಯತೆ ಇದ್ರೂ ರಾಕ್ ಬಾಲ್ ಸಂಪೂರ್ಣ ವಿಭಿನ್ನವಾದಂತಹ ಆಟವಾಗಿದೆ. ರಾಕ್ ಬಾಲ್ ಕ್ರೀಡೆ ಈ ಕಡೆ ಜಾಸ್ತಿ ಪ್ರಚಲಿತದಲ್ಲಿ ಇಲ್ಲ. ರಾಕ್ ಬಾಲ್ ಅನ್ನೋದು USA ಒಂದು ಗೇಮ್ ಆಗಿದೆ. ರಾಕ್ ಬಾಲು ಸೇಮ್ ನಮ್ಮ ವಾಲಿಬಾಲ್ ಥರನೇ ಆಡೋದು. ಇದು ಅಮೆಚೂರ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ಸರ್ಕಾರದ ಕಡೆಯಿಂದ ಅಂಥದ್ದೇನು ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ನಾವೇ ಸ್ಪಾನ್ಸರ್ಸ್ ಮಾಡಿಕೊಂಡು ಯಾರ ಹತ್ರ ಆದರೂ ಕೇಳಿಕೊಂಡು ಆರ್ಥಿಕ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಿದ್ದೇವೆ. ಇಲ್ಲಿ ಯಾರಾದರೂ ಲೋಕಲ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಲ್ಪ್ ಬೇಕು ನಮಗೆ. ಅಂದರೆ ಎಷ್ಟು ಹೇಳಿದ್ದಾರೆ ಅಮೌಂಟ್ ಅಷ್ಟು ಇನ್ನೂ ರೆಡಿ ಆಗಲಿಲ್ಲ. ಸೊ ಆ ಥರ ನಾವು ಒಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಕ್ರೀಡೆ ಬಿಟ್ಟರೆ ನಾನು ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ನಾನು ಈಗಾಗಲೇ ಬಾಲ್ಯ ತಲುಪಲ್ಲಿ ಸೀಸನ್ 5 ನಾವು 2 ಶೋ ಕೂಡ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಈ ಕಡೆ ನಾನು ಈಗಾಗಲೇ ಒಂದು 3ರಿಂದ 4 5 ತನಕ ಮೂವೀಸಲ್ಲಿ ವರ್ಕ್ ಕೂಡ ಮಾಡಿದ್ದೇನೆ ಆಸ್ ಎ ಜೂನಿಯರ್ ಆರ್ಟಿಸ್ಟ್ ಹಾಗೆ ಆರ್ಟಿಸ್ಟ್ ಆಗಿ. ಏನೇ ಆಗಲಿ ವಿನೀಶ್ ಶೆಟ್ಟಿ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಉತ್ತಮ ಆಟ ಆಡಲಿ ಎಂಬುದೇ ನಮ್ಮ ಆಶಯವಾಗಿದೆ. ಬಡ ಕುಟುಂಬದಿಂದ ಬಂದವರಾಗಿದ್ದರೂ ಮಗನ ಸಾಧನೆಗೆ ತಂದೆ ಹೆತ್ತವರ ಸಹಕಾರದೊಂದಿಗೆ ಸ್ನೇಹಿತರು ಹಾಗೂ ದಾನಿಗಳ ನೆರವನ್ನ ಒದಗಿಸಿಕೊಡ್ತಾ ಇದ್ದು ಇವರ ಸಾಧನೆಗೆ ಪ್ರೋತ್ಸಾಹವನ್ನ ಕೂಡ ನೀಡ್ತಾ ಇದ್ದಾರೆ. ವಿನೀತ್ರ ಇನ್ನಷ್ಟು ಸಾಧನೆಯನ್ನ ಗೈಯಲು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲು ದಾನಿಗಳ ನೆರವನ್ನ ಅಪೇಕ್ಷೆ ಪಡಿತಾ ಇದ್ದಾರೆ. ಇವರಿಗೆ ಸಹಾಯ ಹಸ್ತವನ್ನ ನೀಡುವವರು ವಿಜಯ ಬ್ಯಾಂಕ್ನ ಖಾತೆ ಸಂಖ್ಯೆ 1110101011003380. ಈ ಮೂಲಕ ನಮ್ಮೂರಿನ ಪ್ರತಿಭೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲು ಕೈ ಜೋಡಿಸೋಣ. ಸಂತೋಷ್, ಸ್ಪಂದನ ನ್ಯೂಸ್, ಕಾಪು. ಈ ರಾಕ್ ಬಾಲ್ ಆಟ ಅಂದ್ರೇನು,
ವಿನೀಶ್ ಶೆಟ್ಟಿ ಅವರಿಗೆ ಯಾವ ರೀತಿ ಇದಕ್ಕೆ ಇಂಟ್ರೆಸ್ಟ್ ಬಂತು ಎಲ್ಲದರ ಕುರಿತು ನಾವಿತ್ತು ಚರ್ಚೆ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವಿನೀಶ್ ಶೆಟ್ಟಿ ಅವರು ಹಾಗೂ KVSM ಕಾಲೇಜ್ನ ಕಟ್ಪಾಡಿಯ ಪ್ರಾಂಶುಪಾಲೆ ಆದಂತಹ ಸತ್ಯರಂಜನಿ ಅವರಿದ್ದಾರೆ. ಇಬ್ಬರಿಗೂ ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲದಾಗಿ ವಿನೀಶ್ ಶೆಟ್ಟಿ ಅವರೇ, ಇದು USA ಮೂಲದ ಗೇಮ್. ಸೊ ಈ USA ಮೂಲದ ಗೇಮ್ ಮೊದಲದಾಗಿ ನಿಮಗೆ ಪರಿಚಯವಾಗಿದ್ದು ಹೇಗೆ? USA ಮೂಲ ಅಂದರೂ ಕೂಡ ಈ ಗೇಮನ್ನು ಡೆಲ್ಲಿ, ಪಂಜಾಬ್ಗಳಲ್ಲಿ ಜಾಸ್ತಿ ಆಡ್ತಾರೆ. ನ್ಯಾಷನಲ್ಸ್ ಮ್ಯಾಚ್ ಈಗಾಗಲೇ ಒಂದು 4-5 ಸತಿ ಆಗಿದೆ. ಕರ್ನಾಟಕ ಟೀಮ್ ಮುಂಚೆ ಕೂಡ ಹೋಗಿದೆ, ಬಟ್ ಲಾಸ್ಟ್ ಟೈಮ್ ರನ್ನರ್ಸ್ ಆಗಿದ್ರು ಕರ್ನಾಟಕ ಟೀಮ್. ಈ ಸಲ ಬಿಜಾಪುರ್ನಲ್ಲಿ ಸೆಲೆಕ್ಷನ್ ಇದ್ದ ಕಾರಣ ನಂದು ಒಬ್ಬ ವಾಲಿಬಾಲ್ ಆಡ್ತಾ ಒಬ್ಬ ಫ್ರೆಂಡ್ ಇದ್ದ ಬಿಜಾಪುರ್ನವನು, ವಾಲಿಬಾಲ್ ಬಿಜಾಪುರ್ ಯೂನಿವರ್ಸಿಟಿಯಲ್ಲಿ ಆಡ್ತಾನೆ ಅವನು ಈ ಥರ ಒಂದು ಕ್ಯಾಂಪ್ ಇದೆ ಅಂತ ರೆಫರ್ ಮಾಡ್ದ ನನಗೆ. ವಾಲಿಬಾಲ್ ಥರನೇ ಬಟ್ ಗೇಮ್ ಬೇರೆ, ಬಾ ಕ್ಯಾಂಪಿಗೆ ಅಂತ ರೆಫರ್ ಮಾಡ್ದ. ಸೊ ನಾ ಅಲ್ಲಿ ಕ್ಯಾಂಪ್ ಅಟೆಂಡ್ ಆಗಿ ಸೆಲೆಕ್ಷನ್ ಆಯಿತು ಸ್ಟೇಟ್ ಟೀಮ್ಗೆ. ಸೊ ನಿಮಗೆ ಬಿಜಾಪುರದ ಮೂಲದ ಫ್ರೆಂಡ್ ಈ ಒಂದು ಗೇಮ್ನ ಪರಿಚಯವನ್ನು ಮಾಡಿಸ್ಕೊಟ್ರು. ಎಸ್, ಇದು ಗೇಮನ್ನು ಪರಿಚಯ ಮಾಡಿಕೊಂಡಾಗ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಟಫ್ ಆಗಲಿಲ್ವಾ? ತುಂಬಾನೇ ಕಷ್ಟ ಆಯ್ತು. ಅಂದ್ರೆ ಕೆಲವು ರೂಲ್ಸ್ ಚೇಂಜ್ ಇದೆ ಇದರಲ್ಲಿ. ಈಗ ರೊಟೇಷನ್ ಆಗಿರಲಿ ಅಥವಾ ಗೋಲ್ ಬರ್ತದೆ, ಗೋಲಿ ಬಿಟ್ಟು ಬೇರೆಯವ್ರು ತುಳಿಯುವ ಹಾಗಿಲ್ಲ, ಹಾಗೆ ಕೆಲವು ರೂಲ್ಸ್ ಚೇಂಜ್ ಆಯ್ತು. ಫಸ್ಟ್ ತುಂಬಾನೇ ಕಷ್ಟ ಆಯ್ತು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತದೆ. ಸೊ ನೀವು ಮೊದಲು ವಾಲಿಬಾಲ್ ಆಟ ಆಡ್ತಾ ಇದ್ರಿ. ಎಸ್ ಎಸ್. ಸತ್ಯರಂಜನಿ ಅವರೇ, ನಿಮ್ಮ ಸ್ಟೂಡೆಂಟ್ ಒಂದು ಬಹುಶಃ ಬಹುಮುಖ ಪ್ರತಿಭೆ, ಕೇವಲ ರಾಕ್ ಬಾಲ್ ಅಲ್ಲ ಅಷ್ಟೇ ಅಲ್ಲ, ಕೆಲವು ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇಂತಹ ಒಂದು ಸ್ಟೂಡೆಂಟ್ ನಮ್ಮ ಕಾಲೇಜಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೇನೆ. ಮತ್ತೆ ನಮ್ಮ SVS ವಿದ್ಯಾವರ್ಧಕ ಸಂಘದಲ್ಲಿ ಬರುವ ನಮ್ಮ ಕಾಲೇಜು ಇಂತಹ ಪ್ರತಿಭೆಗಳಿಗೆ ಯಾವತ್ತೂ ಏನು ಸಪೋರ್ಟಿವ್ ಆಗಿ ನಿಲ್ತಾ ಉಂಟು. ಮತ್ತೆ ಅವನ ಯಾವುದೇ ಒಂದು ಚಟುವಟಿಕೆ ನಾವು ಮೋರಲ್ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಆಕ್ಟಿಂಗ್ ಉಂಟು ಮ್ಯಾಮ್, ನಾನು ಇದು ಬಲೆ ತೆಲಿಪಲೆ ಪ್ರೋಗ್ರಾಮಿಗೆ ಹೋಗ್ತಾ, ಹೌದಾ ಎಷ್ಟು ಗಂಟೆಗೆ, ಮತ್ತೆ ಅವನು ಪ್ರೋಗ್ರಾಮ್ ಟೈಮ್ ಕೂಡ ಹೇಳ್ತೇನೆ, ಇಂಥ ಡೇಟಿಗೆ ನನ್ನ ಪ್ರೋಗ್ರಾಮ್ ಬರ್ತದೆ ಅಂತೇಳಿ. ಸೊ ನಾವು ಈ ಮೋರಲ್ ಸಪೋರ್ಟ್ ಅವನಿಗೆ ತುಂಬಾ ಕೊಡ್ತಾ ಇದ್ದೇವೆ, ಕಾಲೇಜ್ ತುಂಬಾ ಕೊಡ್ತಾ ಇದ್ದೇವೆ. ಸೊ ನೀವೆಲ್ಲಾದ್ರೂ ಕೇಳಿದ್ರಾ ಇಂಥ ಹೆಸರಿನ ಗೇಮ್ ಇತ್ತು ಅನ್ನುವಂಥದ್ದು? ನಿಜವಾಗಿ ನಾನು ಇಷ್ಟು ತನಕ ಕೇಳಲಿಲ್ಲ. ನಾನು ವಾಲಿಬಾಲ್ ಒಂದು ಕೇಳಿದ್ದೇನೆ ಮತ್ತೆ ನೋಡಿದ್ದೇನೆ. ಬಟ್ ರಾಕ್ ಬಾಲ್ ಅಲ್ಲಿ ಅಂತ ನಾನು ಒಮ್ಮೆ ಅಸೆಂಬ್ಲಿ ಮಾಡುವಾಗ, ನಾನು ರಾಕ್ ಬಾಲ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅಂತ ಹೇಳುವಾಗ ಏನಂತ ಕೇಳಿದೆ. ಅಸೆಂಬ್ಲಿ ಮಾಡುವಾಗಲೇ ನನಗೆ ಗೊತ್ತಾಯ್ತು ಅದು ರಾಕ್ ಬಾಲ್ ಅಂತ. ಸೊ ನೋಡ್ಲಿಕ್ಕೆ ವಾಲಿಬಾಲ್ ತರನೇ ಇರುತ್ತೆ, ಬಟ್ ಅದ್ರ ಬಗ್ಗೆ ಗೊತ್ತಿರುವಂತಹದ್ದು ಬಹಳಷ್ಟು ಕಡಿಮೆ. ಬಹುಶಃ ಈಗ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ತಿಳಿದಿದೆ ಅಂತ ಅನಿಸುತ್ತೆ. ಎಲ್ಲ ಕಾಲೇಜಲ್ಲಿ ಇದ್ದ ಎಲ್ಲ ವಿದ್ಯಾರ್ಥಿ ಕೂಡ ರಾಕ್ ಬಾಲ್ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿದಿದೆ. ರಾಕ್ ಬಾಲ್ ಆಡುವಾಗ ಒಂಥರ ಸಂಪೂರ್ಣವಾಗಿ ಭಿನ್ನವಾಗುತ್ತೆ. ಸ್ಟಾರ್ಟಿಂಗ್ ನೀವು ಆಟ ಆಡುವಾಗ ಅಂದ್ರೆ ನಿಮ್ಗೆ ಇದಕ್ಕಿಂತ ಬೆಟರ್ ವಾಲಿಬಾಲ್ ಅನ್ನುವಂಥದ್ದು ಏನಾದ್ರು ಅನಿಸಿಲ್ವಾ? ಅನ್ಸಿದೆ. ಅಂದ್ರೆ ವಾಲಿಬಾಲ್ ಅಷ್ಟೇನು ಕಷ್ಟ ಇಲ್ಲ. ವಾಲಿಬಾಲ್ ಎಲ್ರಿಗೂ ಸಿಂಪಲ್ ಆಗಿ ಗೊತ್ತಿದೆ. ಸರ್ವ್ ಮಾಡಿದೆ ಅಂದ್ರೆ 3 ಟಚ್, ವಾಪಸ್ ಬಂದ್ರು 3 ಟಚ್, ಸಿಂಪಲ್ ಆಗಿರ್ತದೆ. ಬಟ್ ರೋಕ್ ಬಾಲ್ ಆ ಥರ ಅಲ್ಲ. ನಾನು ಸರ್ವಿಸ್ ಮಾಡಿದೆ, ಅಪೋನೆಂಟಿಗೆ 2 ಟಚ್ ಇರ್ತದೆ. ಅವ್ನು 2 ಟಚ್ ಅಲ್ಲಿ ಬಾಲ್ ಪಾಸ್ ಮಾಡೋದು, ನನಗೆ 5 ಟಚ್ ಇರ್ತದೆ. ನಾನು 5 ಟಚ್ ಅಲ್ಲಿ ಪಾಸ್ ಮಾಡ್ಬೋದು, 3 ಟಚ್ ಅಲ್ಲಿ ಪಾಸ್ ಮಾಡೋದು ನನ್ನ ಇಷ್ಟ. ಹಾಗೆ ನೆಕ್ಸ್ಟ್ ಅವನಿಗೆ ಬಾಲ್ ಹೋದ್ರೆ ಮತ್ತೆ ಅವನಿಗೆ 3 ಟಚ್ ಆಗ್ತದೆ. ಆ ತರ ಕೆಲವು ರೂಲ್ಸ್ ಚೇಂಜ್ ಇದೆ. ಸೊ ಇದ್ರ ಟೋಟಲ್ ರೂಲ್ಸ್ ಹೇಗಿದೆ? ಟೋಟಲ್ ರೂಲ್ಸ್ ಒಂದು ಸ್ಟೈಲ್ ಫುಟ್ಬಾಲ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ವಾಲಿಬಾಲ್ ಅಂತ ಹೇಳ್ಬೋದು, ಆ ತರ ಇದೆ. ಸೊ ಇದಕ್ಕೆ ಬೇಸಿಕ್ ರೂಲ್ಸ್ ಇರುತ್ತಾ? ಫಾರ್ ಎಕ್ಸಾಂಪಲ್ ಕೋರ್ಟ್ ಆಗಿರ್ಬಹುದು, ಅಥವಾ ಇಷ್ಟೇ ಹೈಟ್ ಅಲ್ಲಿ ನೆಟ್ ಇರಬೇಕು, ಇದೇ ರೀತಿ ಬಾಲ್ ಯೂಸ್ ಮಾಡಬೇಕು ಅನ್ನೋ ರೂಲ್ಸ್ ಗಳಿದೆಯಾ? ಸೊ ಎಷ್ಟು ಹೈಟ್ ಅಲ್ಲಿ ನೆಟ್ ಗಳಿರುತ್ತೆ? ಸೇಮ್ ವಾಲಿಬಾಲ್ 2.45 ಸಮಥಿಂಗ್ ಇರ್ತದೆ. ಸೇಮ್ ವಾಲಿಬಾಲ್. ಕೋರ್ಟ್ ಯಾವ ರೀತಿ ಇರುತ್ತೆ? ಕೋರ್ಟ್ ಕೂಡ ಸೇಮ್ ವಾಲಿಬಾಲ್ ಕೋರ್ಟ್. ಸೇಮ್ ಎಷ್ಟು ವಾಲಿಬಾಲ್ ಕೋರ್ಟ್ ಬರ್ತದೆ ಅಷ್ಟೇ ಇರುತ್ತೆ. ಸೊ ಎಷ್ಟು ಜನ ನೀವು ಪ್ಲೇಯರ್ಸ್ ಇರ್ತಾರೆ? 5 ಜನ ಪ್ಲೇಯರ್ಸ್ ಇರ್ತಾರೆ. ಎಸ್. ಸತ್ಯರಂಜನಿ ಅವರೇ, ಬಹುಶಃ ನಿಮ್ಮ ಕಾಲೇಜ್ ಅಲ್ಲಿ ಮಕ್ಕಳು ಆಟ ಆಡ್ತಾರ ಈ ರಾಕ್ ಬಾಲ್ ಅನ್ನ? ಈಗ ಸ್ಟಾರ್ಟ್ ಮಾಡಿಲ್ಲ, ಬಟ್ ವಾಲಿಬಾಲ್ ಪ್ಲೇಯರ್ಸ್ ಇದ್ದಾರೆ. ಇವನನ್ನ ನೋಡಿ ಅವರು ಇಂಪ್ರೆಸ್ ಆಗಿದ್ದಾರೆ ಖಂಡಿತವಾಗಿ. ಸೊ ವಿನೀಶ್ ಶೆಟ್ಟಿ ಒಂಥರ ರೋಲ್ ಮಾಡೆಲ್ ಅಂತ ರೋಲ್ ಮಾಡೆಲ್. ಸೊ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು? ನನಗೆ ನಾನು ಹೈಸ್ಕೂಲ್ ಅಲ್ಲಿ ಇರುವಾಗ ನಮ್ದೊಬ್ರು PD ಇದ್ರು, ಮಧುಕರಾಂಚನ್ ಅಂತ. ಅವ್ರು ನನಗೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ನಾನು ವಾಕಿಂಗ್ ಮತ್ತೆ ಪೋಲ್ ವಾಲ್ಟ್ ಅಲ್ಲಿ ಅಚೀವ್ ಮಾಡಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ತನಕ. ಏನ್ ಹೇಳಿದ್ರಿ? ಪೋಲ್ ವಾಲ್ಟ್ ಮತ್ತೆ ವಾಕಿಂಗ್. ಪೋಲ್ ವಾಲ್ಟ್ ಅಂದ್ರೆ ಏನು? ಪೋಲ್ ವಾಲ್ಟ್ ಅಂದ್ರೆ ಪೋಲ್ ಹಿಡ್ಕೊಂಡು ಹೋಗಿ ಜಂಪ್ ಮಾಡೋದು, ನೋಡಿರ್ಬೋದು ಎಲ್ಲಿ. ಅದ್ರಲ್ಲಿ ಕಮ್ಮಿ, ಅದು ಕೂಡ ಸಿಗೋದು ಕಮ್ಮಿ. ಈ ಕಡೆ ಫೈಬರ್ ಪೋಲ್ ಹಿಡ್ಕೊಂಡು ಹೋಗಿ ಇಟ್ಟು ಹೈಟ್ ಜಂಪ್ ಮಾಡೋದು. ಓಕೆ, ಅದ್ರಲ್ಲಿ ಕೂಡ ನಾನು ಡಿಸ್ಟ್ರಿಕ್ಟ್ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಅದು ನನ್ನ ಫಸ್ಟ್ ಸ್ಪೋರ್ಟ್ಸ್ ಆಗಿತ್ತು. ಮಧುಕರಾಂಚನ್ ಅಂತ ಅವರೇ ಕಲ್ಸಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಹಿಂದೆ ನಾನು ವಾಲಿಬಾಲ್ ಕಲಿತೆ. ಅವರೇ ಫಸ್ಟ್ ಕೋಚ್. ಅದು ಕೂಡ ನಮ್ಗೆ ಪೋಲ್ ವಾಲ್ಟ್ ಇದೆ ಅನ್ನುವಂಥದ್ದು ಅವರು ನಿಮ್ಗೆ ಇಂಟ್ರೊಡ್ಯೂಸ್ ಅವರೇ ಹೇಳಿಕೊಟ್ಟದ್ದು. ಓಕೆ ಓಕೆ. ಸೊ ಈ ರೀತಿ ಡಿಫ್ರೆಂಟ್ ಗೇಮ್ಸ್ ಆಡೋದಂದ್ರೆ ನಿಮ್ಗೆ ಇಷ್ಟನೇ? ಯೂಶುವಲಿ ಹುಡುಗರೆಲ್ಲ ಕ್ರಿಕೆಟ್ ಆಡುವಂಥದ್ದು ಅಥವಾ ಬೇರೆ ಏನಾದ್ರು
ವಾಲಿಬಾಲ್, ಥ್ರೋಬಾಲ್ ಇಂಥದಕ್ಕೆಲ್ಲ ಹೆಚ್ಚಾಗಿ ಪ್ರಿಫರೆನ್ಸ್ ಕೊಡ್ತಾರೆ. ಬಹುಶಃ ನಾವು ನೋಡೋದು ಕೂಡ ಜಾಸ್ತಿ ಆಗಿದೆ. ಬಟ್ ನೀವು ಈ ತರ ಡಿಫ್ರೆಂಟ್ ಆದಂತ ಗೇಮ್ಸ್ ಗಳನ್ನ ಆಡ್ತಿರಲ್ಲ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ ಎಲ್ಲರೂ ನೋಡ್ತಾರಲ್ವಾ. ಸೊ ಅದಕ್ಕೆ ನೀವ್ ಯಾವತ್ತಾದ್ರೂ ಅನ್ಸಿದ್ರಾ ಅಂದ್ರೆ ನಾನು ಈ ರೀತಿ ಅಚೀವ್ಮೆಂಟ್ ಮಾಡ್ತೇನೆ ಅನ್ನುವಂಥದ್ದು? ಅಚೀವ್ ಮಾಡ್ತೇನೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು, ಬಟ್ ಈ ರೀತಿ ಗೊತ್ತಿಲ್ದಿರೋ ಒಂದು ಗೇಮ್ ಅಲ್ಲಿ ಅಚೀವ್ ಮಾಡ್ತೇನೆ ಅಂತ ತಿಳ್ಕೊಂಡಿರ್ಲಿಲ್ಲ. ಸೊ ವಾಲಿಬಾಲ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಿ? ವಾಲಿಬಾಲ್ ಅಲ್ಲಿ ಈ ಕಡೆ ಉಡುಪಿ ಡಿಸ್ಟಿಕ್ ಟು ಮ್ಯಾಂಗ್ಳೂರ್ ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನಂದು. ವಾಲಿಬಾಲ್ ಯಾವುದೇ ಮ್ಯಾಚ್ ಆಗಲಿ, ಲೋಕಲ್ಸ್ ಅಥವಾ ಯಾವುದೇ ಓಪನ್ ಮ್ಯಾಚ್ ಆಗಲಿ ಆಡ್ತೇನೆ ನಾನು. ಯಾವ್ದಾದ್ರು ಒಂದು ಟೀಮಲ್ಲಿ ಇದ್ದೇ ಇರ್ತೇನೆ. ಸೊ ವಾಲಿಬಾಲ್ ಅಲ್ಲಿ ಎಲ್ರಿಗೂ ಪರಿಚಯ ಇದೆ ನಂದು. ಸೊ ಕೇವಲ ಸ್ಪೋರ್ಟ್ಸ್ ಕಡೆಗೆ ಇಂಟ್ರೆಸ್ಟ್ ಅಥವಾ ಸ್ಟಡೀಸು ಇನ್ನು ಅದರ ಬೇರೆ ಯಾವ್ದು? ಎಲ್ಲ ವಿತ್ ಕಾಲೇಜ್ ಮತ್ತೆ ಅದು ಬಿಟ್ರೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ತುಂಬಾ ಅಂದ್ರೆ ಆಕ್ಟಿಂಗ್ ಸ್ಟಾರ್ಟ್ ಮಾಡಿ ಒಂದು 2 years ಆಯ್ತು ಅಷ್ಟೇ. 2 years ಇಂದ ಮೂವೀಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದೇನೆ. ಕನ್ನಡ, ಹಿಂದಿ, ತುಳು 3 ಲ್ಯಾಂಗ್ವೇಜ್ ಅಲ್ಲೂ ಆಲ್ರೆಡಿ ಮೂವೀಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ ನಾನು. ಸೊ ತುಳುವಲ್ಲಿ ಯಾವ್ಯಾವ ಮೂವೀಸ್? ದೇಹಿ ಬೈದೇರ್ತಿ ಅಂತ ತುಳುವಲ್ಲಿ ವರ್ಕ್ ಮಾಡಿದ್ದೇನೆ. ಕನ್ನಡದಲ್ಲಿ ಗಂಧದ ಕುಡಿ ಮತ್ತೆ ಸೂಜಿದಾರ. ಸೊ ಯಾವ ರೀತಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ? ನಾನು ಗಂಧದ ಕುಡಿಯಲ್ಲಿ ಆಡಿಷನ್ ಥ್ರೂ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಸೂಜಿದಾರ ಮತ್ತೆ ಬೆಲ್ ಬಾಟಮ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಜೂನಿಯರ್ ಆರ್ಟಿಸ್ಟ್. ಸೊ ಹಿಂದಿ ಮೂವಿಯಲ್ಲಿ ಯಾವುದು? ಹಿಂದಿ ಮೂವಿ ಗಂಧದ ಕುಡಿ ಮೂವಿ, ಅದು ಚಂದನ್ ಅಂತ ಹಿಂದಿಯಲ್ಲಿ ಕೂಡ ಇದಾಗ್ತದೆ. ಅದಲ್ಲದೆ ರೀಸೆಂಟ್ ಆಗಿ ಒಂದು ವೆಬ್ ಸೀರೀಸ್ ಮೂವಿ ಮಣಿಪಾಲ್ ಅಲ್ಲಿ ಶೂಟಿಂಗ್ ಆಗಿತ್ತು, ಅದ್ರಲ್ಲಿ ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಜೂನಿಯರ್ ಆರ್ಟಿಸ್ಟ್. ಸೊ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಆಕ್ಟಿಂಗ್ ಅಲ್ಲಿ ಮುಂದೆ ಏನಾದ್ರು ಹೋಗ್ಬೇಕು ಅಂತ ಇದ್ದೀರಾ? ಗೊತ್ತಿಲ್ಲ, ಯಾವ್ದ್ರಲ್ಲಿ ಚಾನ್ಸ್ ಸಿಗ್ತದೆ ಅದ್ರಲ್ಲಿ ಮುಂದೆ ಹೋಗುದು. ಓಕೆ, ನೀವು ಪ್ರೆಸೆಂಟ್ ಈಗ ಏನು ಓದ್ತಾ ಇದ್ದೀರಾ? ಫೈನಲ್ ಇಯರ್ ಬಿಕಾಮ್. ಫೈನಲ್ ಇಯರ್ ಬಿಕಾಮ್. ಎಸ್, ಫೈನಲ್ ಇಯರ್ ಬಿಕಾಮ್ ಓದ್ತಾ ಇದ್ದಾರೆ. ಮುಂದೆ ಸ್ಟಡೀಸ್ ಕೂಡ ಬಹಳಷ್ಟಿದೆ. ಯೂಶಲಿ ಟೀಚರ್ಸು ಅಥವಾ ಲೆಕ್ಚರ್ಸು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಫಸ್ಟ್ ಓದು, ಅದ್ರ ನಂತರ ನಿಂದ ಏನೇ ಆಕ್ಟಿವಿಟೀಸ್ ಇದ್ರು ನೋಡ್ಕೊಂತ. ನೀವ್ ಯಾವತ್ತಾದ್ರೂ ಸಜೆಷನ್ ಮಾಡಿದೀರಾ ವಿನೀತ್ ಅವರಿಗೆ? ಆಕ್ಚುಲಿ ಅವನು ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ನಾನು ಹೇಳ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಕ್ಲಾಸ್ ಮಾಡುವಾಗ ಅವನ ಕಾನ್ಸಂಟ್ರೇಷನ್ ತುಂಬಾ ಒಳ್ಳೆದುಂಟು. ಸೊ ನಾನು ಫಸ್ಟ್ ಸೆಮ್ ಅಲ್ಲಿ ಅವನು ಸೆಕೆಂಡ್ ಇಯರಿಗೆ ನಮ್ಮಲ್ಲಿ ಜಾಯ್ನ್ ಆಗಿದ್ದಾನೆ. ಆವಾಗಲೇ ನಾನು ಅಬ್ಸರ್ವ್ ಮಾಡಿದ್ದೇನೆ ಅವನ ಇಂಟ್ರೆಸ್ಟ್ ಎಜುಕೇಷನಲ್ಲಿ ಕೂಡ ಅವನಿಗೆ ತುಂಬ ಇಂಟ್ರೆಸ್ಟ್ ಉಂಟು. ಬಟ್ ಈ ಥರ ಹೋಗ್ಲಿಕ್ಕೆ ಹೋಗಿ ನಾನು ಹೇಳ್ತೇನೆ ಯಾವಾಗಲೂ ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊ ಮತ್ತೆ ಮುಂದೆ ಹೋಗು ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ. ಬಟ್ ಅವನು ಆಲ್ಮೋಸ್ಟ್ ಆ್ಯಕ್ಟಿಂಗಲ್ಲಿ ಇದ್ದಾನೆ ಮತ್ತು ಸ್ಪೋರ್ಟ್ಸಲ್ಲಿ ಇದ್ದಾನೆ. ವಾಲಿಬಾಲ್ ಪ್ಲೇಯರ್ ಅಂತೂ 101% ನಿಜ. ಸೊ ನಾವು ಸಪೋರ್ಟ್ ಮಾಡಿಯೇ ಮಾಡ್ತೇವೆ. ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸ್ಟಾಫ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ? ಸೊ ಬಹುಶಃ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗಿದೆ? ಸಪೋರ್ಟ್ ಮಾಡ್ತಾರಾ? ತುಂಬಾ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಅವರು. ಅಂದ್ರೆ ಯಾರು ಇಲ್ಲಿ ತನಕ ಬೇಡ, ಹೋಗ್ಬೇಡ, ಏನು ಮಾಡ್ಬೇಡ, ಅದ್ರಲ್ಲೆಲ್ಲ ಅಂದ್ರೆ ಈಗ ಒಂದು ಹೊಸ ಗೇಮ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಆ ಗೇಮ್ ಏನಂತಾನೆ ಗೊತ್ತಿಲ್ಲ, ಹೋಗಿ ಏನ್ ಮಾಡ್ತೀಯ ಅಲ್ಲಿ, ಅದು ಕೂಡ ಮೆಚೂರ್ ಸ್ಪೋರ್ಟ್ಸ್, ಅದರಿಂದ ಯೂಸ್ ಇದೆ ಇಲ್ವಾ ಅಂತ ಕೂಡ ಗೊತ್ತಿಲ್ಲ, ಹೋಗಿ. ಆದ್ರೆ ಇವ್ರು ಹಾಗೆ ಹೇಳಿಲ್ಲ, ಎಲ್ರು ಹೋಗು, ಏನಾದ್ರು ಆಗ್ತದೆ ನೋಡು, ಟ್ರೈ ಮಾಡು, ಇರೋ ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕೋ ಅಂತಾನೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ನೀವು ಎಲ್ಲಿ ಕಾಂಪೀಟ್ ಮಾಡಿದ್ರಿ? ಫಸ್ಟ್ ಇದನ್ನ ನಾನು ಕ್ಯಾಂಪ್ ಆದ್ಮೇಲೆ ಡೈರೆಕ್ಟ್ ನ್ಯಾಷನಲ್ ಮ್ಯಾಚ್, ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಹೈದರಾಬಾದ್ ಅಲ್ಲಿ ನ್ಯಾಷನಲ್ ಮ್ಯಾಚ್. ಫಸ್ಟ್ ಮ್ಯಾಚ್ ನಮ್ಗೆ ಮತ್ತೆ ಮಹಾರಾಷ್ಟ್ರ ಅವರನ್ನು ಸೋಲ್ಸಿದ್ವಿ. ನೆಕ್ಸ್ಟ್ ಲೀಗಲ್ಲಿ ಯಾವ ಮ್ಯಾಚ್ ಕೂಡ ಸೋತಿರ್ಲಿಲ್ಲ ನಾವು ಕರ್ನಾಟಕ ಟೀಮ್. ಬಟ್ ನಮ್ಗೆ ಹೋಗುವಾಗ ಅನ್ಸಿತ್ತು ನಾವು ಲೀಗ್ ವಿನ್ ಆಗ್ತಾನೆ ಇಲ್ವ ಅಂತ ಡೌಟ್ ಇತ್ತು. ಆದ್ರೂ ಯಾವ್ದು ಒಂದು ಮ್ಯಾಚ್ ಕೂಡ ಸೋತಿರ್ಲಿಲ್ಲ. ಸೆಕೆಂಡ್ ಮ್ಯಾಚ್ ತೆಲಂಗಾಣ ಹೋಸ್ಟ್ ಜೊತೆ ಆಡಿದ್ವಿ. ಥರ್ಡ್ ಮ್ಯಾಚ್ ಸೆಮಿಫೈನಲ್ ಗುಜರಾತ್, ಫೈನಲ್ ಡೆಲ್ಲಿ. ಸೊ ನಿಮ್ಗೆ ಈಗ ಪ್ರೆಸೆಂಟ್ ಯಾರು ಕೋಚ್ ಇದ್ದಾರೆ? ಪ್ರೆಸೆಂಟ್ ಈಗ ಇಂಟರ್ನ್ಯಾಷನಲ್ ಕೋಚ್ ಯಾರಂತ ಎಕ್ಸಾಕ್ಟ್ ಆಗಿ ನಮ್ಗೆ ಬ್ಯಾಂಗ್ಳೂರು ಕ್ಯಾಂಪಿಗೆ ಹೋದ್ಮೇಲೆ ಗೊತ್ತಾಗೋದು, ಅಲ್ಲಿ ತನಕ ಯಾರಂತ ಗೊತ್ತಿಲ್ಲ. ಸೊ ನಿಮ್ ಜೊತೆ ಯಾರೆಲ್ಲ ಇದ್ದಾರೆ? ನನ್ನ ಜೊತೆ ಕರ್ನಾಟಕ ಟೀಮಿಂದ ಈಗ ಸೆಲೆಕ್ಷನ್ ಆದವ್ರು ನನ್ಗೆ ಗೊತ್ತಿರುವ ಪ್ರಕಾರ ದತ್ತು, ಸಿದ್ದು ಅಂಡ್ ತುಮಕೂರಿಂದ ಚೇತನ್ ಅಂತ 3 ಜನ ಇದ್ದಾರೆ. ಮತ್ತೆ ಯಾರೆಲ್ಲ ಸೆಲೆಕ್ಷನ್ ಏನಂತ ಕ್ಯಾಂಪ್ ಅಲ್ಲಿ ನೋಡ್ಬೇಕು. ಓಕೆ, ಟೋಟಲ್ ನೀವು ಎಷ್ಟು ಮೆಂಬರ್ಸ್ ಹೋಗ್ತಾ ಇರೋ? ಟೋಟಲ್ 12 ಮೆಂಬರ್ಸ್ ಹೋಗ್ತಾ ಇರುವಂಥದ್ದು. ಸೊ ಈಗ ಅಂದ್ರೆ ನೀವು ಈ ರೀತಿಯಾಗಿ ಹೊಸ ಒಂದು ಗೇಮಿಗೆ ಅಥವಾ ಶ್ರೀಲಂಕಾಕ್ಕೆ ಹೋಗ್ತಾ ಇದ್ದೀರಾ ಸೆಲೆಕ್ಟ್ ಆಗಿ, ಯಾವ ರೀತಿ ಅಂದ್ರೆ ಯಾವ ರೀತಿ ಪ್ರಿಪ್ರೇಷನ್ಸ್ ಏನಾದ್ರು ಮಾಡ್ತಾ ಇದ್ದೀರಾ? ಮನೆಯಲ್ಲೇ ರೆಡಿ ಆಗುವಂಥದ್ದು ಈಗ ಅಂದ್ರೆ ನಾವು ಕ್ಯಾಂಪ್ ಸ್ಟಾರ್ಟ್ ಹೋಗಿಂತ ಮೊದಲು ನಾವು ಎಲ್ಲೆಲ್ಲಿ ಆಡ್ತಿದ್ದೀವಿ ಅಲ್ಲಲ್ಲೇ ಪ್ರಾಕ್ಟೀಸ್ ಆಗ್ತಾ ಇದೆ, ಹೆವಿ ಪ್ರಾಕ್ಟೀಸ್ ಆಗಿದೆ. ಯಾಕಂದ್ರೆ ನಮ್ಗೆ ಕೂಡ ಡೈಲಿ ಫೋನ್ ಮಾಡಿ ನಮ್ಮ ಕ್ಯಾಪ್ಟನ್ ಇದ್ದರ್ಸಿದ್ದು ಅಂತ ಅವ್ರು ಫೋನ್ ಮಾಡಿ ಪ್ರಾಕ್ಟೀಸ್ ಇಟ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲರೂ ಪ್ರಾಕ್ಟೀಸ್ ಆಗ್ತಾ ಇದೆ. ಇನ್ನೀಗ ಡೇಟ್ ಒಂದು ಕನ್ಫರ್ಮ್ ಆದ ತಕ್ಷಣ ಬ್ಯಾಂಗ್ಳೂರಲ್ಲಿ ಒಂದು 2 weeks ಏನೋ ಕ್ಯಾಂಪ್ ಇದೆ, ಅಲ್ಲಿ ಎಕ್ಸಾಕ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ ನಮ್ದು. ಸೊ ಬ್ಯಾಂಗ್ಳೂರಿಗೆ ಹೋಗಿ ಅದ್ರ ನಂತರ ಶ್ರೀಲಂಕಾ, ಅಲ್ಲಿಂದ ಶ್ರೀಲಂಕಾ. ಓಕೆ, ಸೊ ಇವರ ಒಂದು ಏನು ಟ್ಯಾಲೆಂಟ್ ಇರ್ಬೋದು ಆಕ್ಟಿಂಗ್ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ, ಸೊ ಇವರಿಗೆ ನೀವು ಅಂದ್ರೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹಗಳನ್ನ ನೀಡ್ತೀರಾ, ಹಾಗೆ ನಿಮ್ಮ ಸ್ಟಾಫ್ಸ್ ಕೂಡ ಕೊಡ್ತಾರೆ. ಅದೇ ರೀತಿ ನೀವು ಸಜೆಷನ್ ಮಾಡುವಂಥದ್ದೇನು ವಿನೀತ್ ಅವರಿಗೆ? ಹೀಗೆ ಮಾಡು, ಏನಾದ್ರು ಸಜೆಷನ್ಸ್ ಗಳನ್ನ ಯಾವತ್ತು ಮಾಡ್ತಾ ಇರ್ತೀರಾ? ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಫಸ್ಟ್ ನೀವು ಈಗ ಹೋಗಿದ್ದನ್ನ ಒಂದು ಅಚೀವ್ ಮಾಡ್ಕೊಂಡ್ ಬಾ, ಅದ್ರ ಜೊತೆನೆ ಅವನ ಎಜುಕೇಶನ್ ಕೂಡ ಕಂಪ್ಲೀಟ್ ಸ್ವಲ್ಪ ಇದನ್ನ ಪದೇ ಪದೇ ಹೇಳ್ತಾನೆ ಇರ್ತೇನೆ, ಕಂಪ್ಲೀಟ್ ಮಾಡ್ಲೇಬೇಕು. ಎಸ್, ನಿಮ್ಮ ಅಂದ್ರೆ ಫ್ರೆಂಡ್ಸ್ ಗಳಿಗೆ ಯಾವತ್ತಾದ್ರೂ ಹೇಳ್ಕೊಡುವಂತದ್ದು ಏನಾದ್ರು ಮಾಡಿದೀರಾ ರಾಕ್ ಬಾಲ್? ಈ ಗೇಮ್ ಅನ್ನು ಈಗಾಗಲೇ ತುಂಬಾ ಜನರಿಗೆ ನಾನು ಹೇಳಿದ್ದೇನೆ ಯಾವ ತರ ಆಡೋದು. ಅಂದ್ರೆ ಎಷ್ಟೋ ಜನ ಇದ್ದಾರೆ ವಾಲಿಬಾಲ್ ಪ್ಲೇಯರ್ಸ್, ಅವರಿಗೆ ವಾಲಿಬಾಲ್ ಅಲ್ಲಿ ಅಚೀವ್ ಮಾಡ್ಲಿಕ್ಕೆ ಆಗದಿದ್ರು ಈ ಗೇಮ್ ಅಲ್ಲಿ ಸ್ವಲ್ಪ ಮೈಂಡ್ ಯೂಸ್ ಮಾಡಿದ್ರೆ ಇದ್ರಲ್ಲಿ ಅಚೀವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ತುಂಬಾ ಜನರಿಗೆ ಹೇಳಿದ್ದೇನೆ ಹೇಗೆ ಆಡೋದು, ಹೇಗೆ ಏನು ಅಂತ.
ಸೊ ಇಂಟ್ರೆಸ್ಟ್ ಇದ್ದವರೆಲ್ಲ ಕಲಿತಾರೆ. ಸೊ ನೀವು ಅಂದ್ರೆ ಬೇರೆ ಏನಾದ್ರು ಕ್ರಿಕೆಟ್ ಅಥವಾ ಯೂಶುವಲಿ ಬೇರೆ ಈ ರೀತಿಯಾದಂತ ಗೇಮ್ಸ್ ವಾಲಿಬಾಲ್ ಬಿಟ್ರೆ ಇದೆ ಅಂದ್ರೆ ಯೂಶುವಲಿ ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ಎಲ್ಲ ಗೇಮ್ ಅಲ್ಲೂ ಇಂಟ್ರೆಸ್ಟ್ ಇರುತ್ತೆ, ಸೊ ಹಾಗೆ ಕೇಳಿದೆ. ಅಂದ್ರೆ ಥ್ರೋಬಾಲ್ ಆಡಿದ್ದೇನೆ, PUC ಅಲ್ಲಿ ಥ್ರೋಬಾಲ್ ನಾನು ಸ್ಟೇಟ್ ಸೆಲೆಕ್ಷನ್ ಕೂಡ ಆಗಿತ್ತು. ಅದಾದ್ಮೇಲೆ ಥ್ರೋಬಾಲ್ PUC ಆದ್ಮೇಲೆ ಬಾಯ್ಸಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಟ್ಟಿದ್ದೇನೆ ಥ್ರೋಬಾಲ್ ಆಡೋದು. ಸೊ ಇದು ಅಮೆಚೂರ್ ಗೇಮ್ ಅಂತ ಹೇಳಿದ್ರಿ. ಸೊ ಅಮೆಚೂರ್ ಗೇಮ್ ಅಲ್ಲಿ ಯೂಶುವಲಿ ಗವರ್ಮೆಂಟ್ ಇಂದಲೂ ಕೂಡ ಏನು ಕೂಡ ಸಹಾಯ ಅಷ್ಟೇನು ಸಪೋರ್ಟ್ ಇರೋದಿಲ್ಲ, ಯಾಕಂದ್ರೆ ಇದು ಒಂಥರ ಇನ್ನೂ ನ್ಯಾಷನಲೈಸ್ ಆಗ್ಲಿಲ್ಲ ನಮ್ಮ ಕಡೆ. ಯಾಕಂದ್ರೆ ಇದು US ಎಲ್ಲ ಜಾಸ್ತಿ ಪ್ರಚಲಿತದಲ್ಲಿ ಇರೋದ್ರಿಂದ ನಮ್ಮ ಕಡೆ ಅಷ್ಟು ನ್ಯಾಷನಲೈಸ್ ಆಗ್ಲಿಲ್ಲ. ಸೊ ಗವರ್ಮೆಂಟ್ ಇಂದ ಪರ್ಟಿಕ್ಯುಲರ್ ಆಗಿ ಆತರ ಏನು ಸಪೋರ್ಟ್ ಸಿಗೋದಿಲ್ಲ, ಸ್ವಲ್ಪ ಎಷ್ಟು ಬೇಕಷ್ಟು ಅವರು ಅಸೋಸಿಯೇಷನ್ ಮಾಡ್ತಾರೆ. ಈಗ ಶ್ರೀಲಂಕಾ ಹೋಗ್ಬೇಕಾದ್ರೆ ಅಂದ್ರೆ ಅದಕ್ಕೆ ಏನೆಲ್ಲ ಸಹಾಯಗಳು ಬೇಕು? ಸಹಾಯ ಅಂದ್ರೆ ಈಗ ನಾವು ಪರ್ ಪ್ಲೇಯರೇ ಸ್ಪಾನ್ಸರ್ ಮಾಡಿಸ್ಕೊಂಡು ಅಮೌಂಟ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈ ಸಲ. ಅಂದ್ರೆ ಅಸೋಸಿಯೇಷನ್ ಅಷ್ಟೇ ಇದಿರೋದ್ದ ಕಾರಣ ಅವ್ರವ್ರ ಊರಲ್ಲಿ ಅವ್ರವ್ರ ಸ್ಪಾನ್ಸರ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಸೊ ಇದಕ್ಕೇನಾದ್ರೂ ಕಿಟ್ಗಳು ಬೇಕಾ? ಅಂದ್ರೆ ಇದೇ ರೀತಿಯಾದಂತಹ ಸಲಕರಣೆಗಳು? ಇಲ್ಲ, ವಾಲಿಬಾಲ್ ಅದು ಬಿಟ್ರೆ ಶೂಸ್ ಸೇಮ್. ಅಂದ್ರೆ ಬಾಲ್ ಚೇಂಜ್ ಆಗಿರೋದು ಸೇಮ್ ಬಾಲ್ಸ್. ಓಕೆ. ರಾಕ್ ಬಾಲ್ ಅನ್ನುವಂಥದ್ದು ಹೆಸರು ಹೇಗೆ ಬಂತು? ಏನಾದ್ರೂ ಅಂದ್ರೆ ಗೋಲಿ ಇದ್ರಲ್ಲಿ ಮೇನ್ ಏನಂದ್ರೆ ಈ ಗೇಮ್ ಅಲ್ಲಿ ಗೋಲಿಗೆ ಬಾಲ್ ಹೋದ್ರೆ 3 ಪಾಯಿಂಟ್ ಸಿಗ್ತದೆ ಗೋಲ್ ಒಳಗೆ ಹೋದ್ರೆ. ಸೊ ಗೋಲ್ ಇಂದ ಬಾಲ್ ತಡಿ ರಾಕ್ ಬಾಲ್ ಅನ್ನುವಂಥದ್ದು. ಸೊ ಆ ರೀತಿ ಬಂತು. ಸೊ ಪಂಜಾಬ್ ಮತ್ತು ದೆಹಲಿಯಲ್ಲಿ ಇದು ಸ್ವಲ್ಪ ಹೆಸರುವಾಸಿ ಆಗಿರುವಂತದ್ದು. ಸೊ ನೀವು ಪಂಜಾಬ್ ಹಾಗೂ ದೆಹಲಿಗಳಲ್ಲಿ ಹೋಗಿ ಆಟ ಆಡಿದ್ದೀರಾ? ಇಲ್ಲ ಹೋಗಿ ಅಲ್ಲಿಗೆ ಹೋಗಿ ಆಡ್ಲಿಲ್ಲ. ನಾನು ಫಸ್ಟ್ ನ್ಯಾಷನಲ್ ಆಡಿದ್ದು ಹೈದರಾಬಾದ್ ಅಲ್ಲಿ. ಇಲ್ಲ, ಹೈದರಾಬಾದ್ ಅಲ್ಲಿ ಆಡಿರುವಂತದ್ದು. ಫಸ್ಟ್ ಆಡಿ ಅದ್ರ ನಂತರ ಶ್ರೀಲಂಕಾಕ್ಕೆ ಸೆಲೆಕ್ಟ್ ಆಗಿರುವಂತದ್ದು. ಎಸ್, ರಾಕ್ ಬಾಲ್ ಬಗ್ಗೆ ನೀವ್ ಯಾವತ್ತಾದ್ರೂ ಸ್ಟಡಿ ಮಾಡ್ಲಿಕ್ಕೆ ಹೋಗಿದ್ದೀರಾ? ಹೋಗ್ಲಿಲ್ಲ, ಸದ್ಯಕ್ಕೆ ಹೋಗ್ಲಿಲ್ಲ. ಸೊ ನಿಮ್ಗೆ ಆ ಹೆಸರೇ ನನ್ಗೆ ಅಸೆಂಬ್ಲಿ ಮಾಡ್ಬೇಕಾದ್ರೆ ರಾಕ್ ಬಾಲ್ ಅಂತ ಹೇಳ್ತಾ ಇದ್ದಾನೆ. ರಾಕ್ ಬಾಲ್ ಏನದು ರಾಕ್ ಬಾಲ್ ಅಂತ ನಾನೇ ಅವನನ್ನ ಕ್ವಶನ್ ಮಾಡಿದ್ದೀನಿ. ಐಡಿಯಾವೇ ಇರ್ಲಿಲ್ಲ ರಾಕ್ ಬಾಲ್ ಅನ್ನೋ ಒಂದು ಗೇಮ್ ಉಂಟು ಅಂತ ಹೇಳುವ ಐಡಿಯಾನೇ ಇರ್ಲಿಲ್ಲ. ಸೊ ಯಾವತ್ತಾದ್ರೂ ಕೇಳಿದಿರ ವಿನೀತ್ ಹತ್ರ ಈ ರೀತಿಯಾಗಿ ಮೊನ್ನೆ ಬಂದಾಗ ನಾನು ಚೇಂಬರ್ ಅಲ್ಲಿ ಕರೆಸಿ ಕೇಳಿದ್ದೇನೆ, ಅದು ಹೇಗೆ ಮ್ಯಾಚ್, ಎಷ್ಟು ಜನ ಆಡುವಂತದ್ದು, ನಿನ್ಗೆ ಹೇಗೆ ನೀವು ಪ್ರಾಕ್ಟೀಸ್ ಹೇಗೆ ಮಾಡ್ತೀರಿ? ಯಾಕಂದ್ರೆ ಇಲ್ಲಿ ರೆಪ್ರೆಸೆಂಟ್ ಮಾಡೋದು ಒಬ್ಬನೇ, ನಿನ್ಗೆ ಪ್ರಾಕ್ಟೀಸ್ ಹೇಗೆ ಮಾಡುತ್ತೆ? ಇಲ್ಲ, ನಾನು ಡೈಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನನ್ನ ಫ್ರೆಂಡ್ಸ್ ಜೊತೆ. ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ? ಸೇಮ್ ಏನು ಇಲ್ಲ, ವಾಲಿಬಾಲ್ ತರಾನೇ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೇವೆ, ಅದರಲ್ಲಿ ಇಂಟೆನ್ಷನ್ ಇದ್ರೆ ಇದು ಸಾಕ್ತದೆ ಅಂತ ಹೇಳಿದ್ರು. ಸೊ ವಾಲಿಬಾಲ್ ಇಂದ ರಾಕ್ ಬಾಲ್. ಸೊ ನೀವು ಈಗ ಫಸ್ಟ್ ಸ್ಪೋರ್ಟ್ಸ್ ಪ್ಲೇಯರ್ ಆಗುವಂತ ಸಂದರ್ಭದಲ್ಲಿ ಅಥವಾ ಈ ರಾಕ್ ಬಾಲ್ ಆಡುವಂತ ಸಂದರ್ಭದಲ್ಲಿ ಬೀಳುವುದು ಅಥವಾ ಏನಾದ್ರೂ ಅವಘಡಗಳು ಸಂಭವಿಸಿದಾಗ ಈ ಗೇಮೇ ಬೇಡಪ್ಪ ಅಂತ ಅನಿಸ್ತಿದ್ಯಾ? ಅದು ಪೋಲ್ ವಾಲ್ಟ್ ಅಲ್ಲಿ ಆದ್ರೆ ಆಗಿದೆ ತುಂಬಾ ಸಲ. ಯಾಕಂದ್ರೆ ಪೋಲ್ ವಾಲ್ಟ್ ತುಂಬಾ ಹೈಟ್ ಇರ್ತದೆ, ಹಾರೋದು ನಾವು ತುಂಬಾ ಅಂದ್ರೆ ತುಂಬಾ ಹೈಟ್ ಇರ್ತದೆ. ನಾನು ಕಲ್ತಿದ್ದು ಮಹಾದೇವಿ ಹೈಸ್ಕೂಲ್ ಕಾಪು, ಅಲ್ಲಿ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಇರಲಿಲ್ಲ. ಆಕ್ಚುಲಿ ಅದು ಫೈಬರ್ ಪೋಲ್ ಅಲ್ಲಿ ಹಾರ್ಬೇಕು, ಬಟ್ ನಾನು ಬ್ಯಾಂಬೋ ಪೋಲ್ ಅಲ್ಲಿ ಹಾರ್ತಾ ಇದ್ದೆ. ದೆನ್ ಬೆಡ್ ಬೇಕಾಗ್ತದೆ ಪಾಸ್ ಆದ್ಮೇಲೆ, ಬಟ್ ನಮ್ ಬೆಡ್ ಎಲ್ಲ ಇರ್ಲಿಲ್ಲ, ಮಣ್ಣಿನ ಮೇಲೆ ಹಾರ್ತಿದ್ದೆ. ಅದನ್ನ ತುಂಬಾ ಸಲ ಹಾರಿ ಬಿದ್ದು ತಾಗ್ದಾಗ ಬೇಡ ಅನ್ಸ್ತದೆ ಅಂತ ತುಂಬಾ ಸಲ ಅನ್ಸಿದೆ ಆ ಸ್ಪೋರ್ಟ್ಸ್. ಸೊ ಮನೆಯಲ್ಲಿ ಯಾವತ್ತಾದ್ರೂ ಬೈದಿದ್ದಾರಾ ಈ ರೀತಿಯಾಗಿ ಬಿದ್ದು ಬರುವ? ಗಾಯ ಮಾಡ್ಕೊಂಡು ಹೋದಾಗ ಮನೇಲಿ ಹೇಳ್ತಿದ್ರು, ಯಾಕೆ ಇದೆಲ್ಲ ಬೇಕಾ ನಿನ್ಗೆ, ಫಿಸಿಕಲ್ ಆಗಿ ಕೂಡ ಏನು ಇಲ್ಲ ನೀನು, ಸೊ ಇದನ್ನೆಲ್ಲ ಏನ್ ಮಾಡ್ತೀಯ ಅಂತ ತುಂಬಾ ಸತಿ ಬೈತಿದ್ರು. ಸೊ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ನಿಮ್ಗೆ, ಅಮ್ಮ ಅಪ್ಪ ಎಲ್ಲ? ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಮನೇಲಿ. ಅಂದ್ರೆ ಫಸ್ಟ್ ಹೇಳ್ತಾ ಇದ್ರು ಬೇಡ, ಸುಮ್ನೆ ಯಾಕೆ ಅಂತ. ಬಟ್ ಸ್ವಲ್ಪ ಈಗ ನಾನು ಆಕ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿ ಯಾವ್ದಕ್ಕೂ ಬೇಡ ಹೇಳಿಲ್ಲ. ನ್ಯಾಷನಲ್ ಸೆಲೆಕ್ಷನ್ ಆದ್ಮೇಲೆ ಕೂಡ ನೀವು ಬೇಡ ಹೋಗುದಂತ ಯಾವತ್ತೂ ಹೇಳಿಲ್ಲ ಅವ್ರು. ಹೋಗು, ಆಡು, ಏನಾಗ್ತದೆ ಆಗ್ಲಿ, ಆಡು ಅಂತಾನೆ ಹೇಳ್ತಿದ್ದಾರೆ. ಸೊ ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ಅಪ್ಪ, ಅಮ್ಮ, ಅಣ್ಣ ವರ್ಕ್ ಮಾಡ್ತಾ ಇದ್ದಾನೆ ಔಟ್ ಆಫ್ ಕಂಟ್ರಿ. ಸೊ ನೀವು 3 ಜನ ಈಗ ಸದ್ಯಕ್ಕೆ 3 ಜನ. ಸೊ ಅಣ್ಣ ಏನು ಸಪೋರ್ಟ್ ಮಾಡ್ತಾನೆ? ಅಣ್ಣ ಒಳ್ಳೆ ಸಪೋರ್ಟ್ ಮಾಡ್ತಾನೆ. ಅವನು ಯಾವತ್ತೂ ಬೇಡ ಹೇಳಿಲ್ಲ. ಅವ್ನು ಮುಂಚೆಯಿಂದ ಅವ್ನು ಇಲ್ಲಿ ಇರುವಾಗಿದ್ದ ಕೂಡ ನನಗೆ ಒಳ್ಳೆ ಸಪೋರ್ಟ್ ಇತ್ತು. ನೀನು ಏನ್ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನೀನ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದ ಅವನು. ಸೊ ನಿಮ್ಮ ಕಾಲೇಜಲ್ಲಿ ರಾಕ್ ಬಾಲ್ಗೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಗಳನ್ನ ತರಿಸಿ ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡುವಂತ ಏನಾದ್ರೂ ಪ್ಲಾನ್ ಇದೆಯಾ? ಆಕ್ಚುಲಿ ರಾಕ್ ಬಾಲ್ ಅಂತ ಹೇಳಿದ್ರೆ ಸೇಮ್ ವಾಲಿಬಾಲ್ ತರನೇ ಮತ್ತೆ ನೆಟ್ ಉಂಟು ನಮ್ಮಲ್ಲಿ. ಈಗ ಆಲ್ರೆಡಿ ವಾಲಿಬಾಲ್ ಒಂದು ಟೀಮ್ ಉಂಟು, ಕಾಂಪಿಟೇಷನ್ ಸಹ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಈ ರೀತಿಯಾದಂತ ಗೇಮ್ ಅನ್ನ ಹೊಸದಾಗಿ ನಿಮ್ ಸ್ಟೂಡೆಂಟ್ಸ್ ಹೇಳ್ಕೊಡ್ಬೇಕು ಏನಾದ್ರು ಪ್ಲಾನ್ಸ್ ಗಳಿದೆಯಾ? ಪ್ಲಾನ್ಸ್ ಅಂತ ಹೇಳಿದ್ರೆ ನಮ್ಗೆ ಕೋಚ್ ಬೇಕು ಫಸ್ಟ್ ಆಫ್ ಆಲ್. ಕೋಚ್ ಇದ್ದಾರಲ್ಲ, ಈಗ ಅವನ ಫ್ರೀ ಟೈಮ್ ನೋಡ್ಕೊಂಡು ಅವನ ಹತ್ರನೇ ಗೈಡ್ ಮಾಡ್ಲಿಕ್ಕೆ ಹೇಳ್ಬೇಕು. ಬಹುಶಃ ಅಂದ್ರೆ ಈ ರೀತಿಯಾದಂತಹ ಒಂದು ಹೊಸ ಗೇಮ್ ಅನ್ನ, ಯೂಶಲಿ ಬೇರೆ ಗೇಮ್ಸ್ ಎಲ್ಲ ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಬಟ್ ಹೊಸ ಗೇಮ್ ಅನ್ನ ನಿಮ್ ಸ್ಟೂಡೆಂಟ್ ಇಡೀ ಜಿಲ್ಲೆಗೆ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಅನಿಸುತ್ತೆ ನಿಮ್ಗೆ? ನಿಜವಾಗಿ ನಾನು ಹೆಮ್ಮೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜ್ ಸ್ಟೂಡೆಂಟ್, ನಾನು ಯಾವಾಗ್ಲೂ ಹೇಳ್ತೇನೆ, ನಮ್ಮ ಕಾಲೇಜ್ ಸ್ಟೂಡೆಂಟ್ ಅತಿ ಬುದ್ಧಿವಂತರು ಮತ್ತೆ ಯಾವತ್ತೂ ತುಂಬಾ ಒಂದು ವಿನಯದಿಂದ ಇರುವವರು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿರೋದು ಒಂದು KVSM ಕಾಲೇಜ್ ಇರೋದು. ಹೆಚ್ಚಿನವರಿಗೆ KVSM ಕಾಲೇಜ್ ಎಲ್ಲಿ ಉಂಟಂತ ಗೊತ್ತಿಲ್ಲ. ಕಟ್ಪಾಡಿ ಅದು SVS ಇದು ಡಿಗ್ರಿ ಕಾಲೇಜ್, PU ಆದ್ಮೇಲೆ SVS ಅವರದು ಡಿಗ್ರಿ ಕಾಲೇಜ್.
ಸೊ ಇಲ್ಲಿ ಏನಂತ ಹೇಳಿದರೆ ಕರಾವಳಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಏನು ಇಂಟರ್ ಕಾಲೇಜ್ ಲೆವೆಲಲ್ಲಿ ಟಗ್ ಆಫ್ ವಾರ್ ಮ್ಯಾಚನ್ನು ಮಾಡಿದ ಪ್ರಶಸ್ತಿ ನಮ್ಮ ಕಾಲೇಜಿಗೆ ಬರುತ್ತೆ. ಉಡುಪಿ ಡಿಸ್ಟಿಕ್ಕಲ್ಲೇ ಫಸ್ಟ್. ಮತ್ತು ಯಾವ ಕಡೆ ಒಂದು ಟಗ್ ಆಫ್ ವಾರ್ ಕಾಂಪಿಟೇಷನ್ ಆದರೂ ಕೂಡ ನಮ್ಮ ಕಾಲೇಜಿಗೆ ಅದು ಫಸ್ಟ್ ಪ್ರೈಸ್, 101% ಫಸ್ಟ್ ಪ್ರೈಸ್. ಮೊನ್ನೆ ತಾನೇ ಏನು ಗೋಕರ್ಣನಾಥೇಶ್ವರ ಕಾಲೇಜು ಮ್ಯಾಂಗ್ಳೂರಲ್ಲಿ ಕೂಡ ಟಗ್ ಆಫ್ ವಾರ್ ಮ್ಯಾಚ್ ಆಯಿತು ಇಂಟರ್ ಕಾಲೇಜ್. ಸಾಧಾರಣ 22 ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಕಾಲೇಜು ಫಸ್ಟ್. ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಆಗಿದ್ದ ಗೇಮ್. ಅದಕ್ಕೆ ಬುನಾದಿ ಹಾಕಿದ್ದು ನಮ್ಮ ಕಾಲೇಜೇ. ಸೊ ಈ ಒಂದು ರಾಕ್ ಬಾಲ್ ಆಗುವ ಒಂದು ಗೇಮ್ ಕೂಡ ಒಂದು ಡಿಫ್ರೆಂಟ್ ಆಗಿದ್ದು. ಸೊ ಇದು ಕೂಡ ನಮ್ಮ ಕಾಲೇಜಿಗೆ ಸಲ್ತದೆ ಅಂತ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಸೊ ಎಲ್ಲದಕ್ಕೂ ಮೊದಲನೇದಾಗಿ ಅದರಲ್ಲೂ ಕೂಡ ಕ್ರೀಡೆಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಎಸ್, ಟಗ್ ಆಫ್ ವಾರ್ ಅಲ್ಲಿ ನೀವಿದ್ದೀರಾ? ಟಗ್ ಆಫ್ ವಾರ್ ಅಲ್ಲಿ ಲಾಸ್ಟ್ ಇಯರ್ ಆಡ್ತಾ ಇದ್ದೆ, ಈ ಸಲ ಆಡೋದಿಲ್ಲ. ಟಗ್ ಆಫ್ ವಾರ್ ಅಂದ್ರೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಕೈಯಲ್ಲೆಲ್ಲ ಸ್ವಲ್ಪ ಇದಾಗೋದ್ರ ಕಾರಣ ನನಗೆ ಈ ಗೇಮಿಗೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಆಡ್ತಾ ಇಲ್ಲ. ಟಗ್ ಆಫ್ ವಾರ್ ಹೇಗಿದೆ ಗೇಮ್? ಗ್ರಿಪ್ ಆದರೆ ಟಗ್ ಆಫ್ ವಾರ್ ಈ ಕಡೆ ಕಮ್ಮಿ. ಬಟ್ ಇಡೀ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಮ್ಯಾಚ್ ಮಾಡಿದ್ದು ನಾವೇ ಲಾಸ್ಟ್ ಇಯರ್, ಇಡೀ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಈಗ 2 years ಇಂದ ಟಗ್ ಆಫ್ ವಾರ್ ಮ್ಯಾಚ್ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಮ್ಯಾಚ್ ಮಾಡಿದ್ರು ಅಷ್ಟು ವಿನ್ನರ್ಸ್ ನಾವು, ಎಲ್ಲೂ ಸೋಲಿಲ್ಲ. ಎಸ್, ಇನ್ನಷ್ಟು ಚರ್ಚೆಗಳನ್ನು ಮುಂದುವರಿಸೋಣ. ಎಸ್, ಟಗ್ ಆಫ್ ವಾರ್ ಆಯ್ತು, ರಾಕ್ ಬಾಲ್ ಆಯ್ತು. ಬಹುಶಃ ನಾನ್ ಕೇಳದಿರುವಂತಹ ಹೆಸರುಗಳು ಕೂಡ ವಿನೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಇನ್ಯಾವ್ಯಾವ ಗೇಮ್ ಅವರಿಗೆ ಗೊತ್ತಿದೆ ಅನ್ನುವಂಥದ್ದು ಕುರಿತು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ಪುಟ್ಟು ವಿರಾಮ. ಬಹುಮುಖ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಇವತ್ತಿನ ಬಹುಮುಖ ಪ್ರತಿಭೆ ನಮ್ಮ ಜೊತೆ ವಿನೀಶ್ ಶೆಟ್ಟಿ ಅವರಿದ್ದಾರೆ, ಹಾಗೆ ಅವರ ಕಾಲೇಜಿನ ಪ್ರಾಂಶುಪಾಲೆ ಆದಂತಹ ಸತ್ಯರಂಜಿನಿ ಅವರಿದ್ದಾರೆ. ಎಸ್, ಸತ್ಯರಂಜಿನಿ ಅವರೇ, ಬಹುಶಃ ನೀವು ಒಂದು ಪ್ರಿನ್ಸಿಪಲ್ ಆಗಿದ್ದೀರಿ, ಆದ್ರೆ ಏನು ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಮ್ಯಾನೇಜ್ಮೆಂಟ್ ಹೇಳುದಿಲ್ವಾ ರಿಸಲ್ಟ್ ಓರಿಯೆಂಟೆಡ್ ಆಗಿ ನೀವು ಹೋಗಿ ಅನ್ನುವಂಥದ್ದು? ಯಾವತ್ತಾದ್ರೂ ಮ್ಯಾನೇಜ್ಮೆಂಟ್ ಈ ರೀತಿಯಾದಂತಹ ಸಜೆಷನ್ಸ್ ಕೊಟ್ಟಿದೆಯಾ? ಸಜೆಷನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಫಸ್ಟ್ ಆಫ್ ಆಲ್ ರೂರಲ್ ಏರಿಯಾದಿಂದ ಬರುವ ಮಕ್ಕಳು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 100/100 ತಗೊಂಡ ಸ್ಟೂಡೆಂಟ್ ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. 98 ತಗೊಂಡವರು ಇದ್ದಾರೆ, 150ಯಲ್ಲಿ 145 ಮಾರ್ಕ್ಸ್ ತಗೊಂಡ ಸ್ಟೂಡೆಂಟ್ ಇದ್ದಾರೆ. ಅದು ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಾವು ಬರೇ ಒಂದು ಕಲ್ಚರಲ್ ಅಥವಾ ಒಂದು ಕ್ರೀಡೆಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ಎಜುಕೇಶನ್ಗೆ ಕೂಡ ನಾವು ತುಂಬಾ ಸಪೋರ್ಟ್ ಮಾಡ್ತೇವೆ. ಮತ್ತೆ ಯಾರು ಮಕ್ಕಳು ಓದುವ ಮಕ್ಕಳು ಇರ್ತವೆ ಅವರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಟೆಕ್ಸ್ಟ್ ಬುಕ್ ಅನ್ನ ನಾವು ಲೈಬ್ರರಿಯಿಂದ ಕೊಡ್ತಾ ಇದ್ದೇವೆ. ನಾನು ಯಾವಾಗಲೂ ಹೇಳ್ತೇನೆ, ಓದುವ ಮಕ್ಕಳಿಗೆ ಇಂಟ್ರೆಸ್ಟ್ ಉಂಟಾ ಲೈಬ್ರರಿ ಬುಕ್ ಕೊಡಿ, ಯಾವಾಗಲೂ ಅದು ಯೂಸ್ ಆಗಲಿ ಅಂತ ಹೇಳ್ತೇವೆ. ಅವ್ರು ಎಷ್ಟು ಬುಕ್ ಕೇಳ್ತಾರೆ ಅಷ್ಟು ಕೊಟ್ಟು ಬಿಡಿ ಅಂತ ಹೇಳ್ತೇವೆ. ಸೊ ನಾವು ಎಜುಕೇಶನ್ಗೆ ನಾವು ಒಂದು ಕಡೆ ಸಪೋರ್ಟ್ ಮಾಡ್ತಾ ಉಂಟು. ಇನ್ನೊಂದು ಕಡೆ ಮ್ಯಾನೇಜ್ಮೆಂಟ್ನವರು ಇಂಥ ಏನು ಪ್ರತಿಭೆಗಳಿರುವಾಗ ಈ ಒಂದು ಮ್ಯಾಚ್ ಮಾಡುವ ವಿಷಯದಲ್ಲಾಗಲಿ ಯಾವುದಕ್ಕೂ ಕೂಡ ನನಗೆ ನಮ್ಮ ಕಾಲೇಜಿನ SVS ವಿದ್ಯಾವರ್ಧಕ ಸಂಘದ ಪ್ರೆಸಿಡೆಂಟ್ ದಿನೇಶ್ ಕಿಣಿ ಆಗಲಿ, ನಮ್ಮ ಕಾಲೇಜಿನ ಕರೆಸ್ಪಾಂಡೆಂಟ್ ಆಗಿದ್ದ ಮಹೇಶ್ ಅಣ್ಣ ಆಗಲಿ, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬೇಸ್ ಆಗಿನೇ ಸಪೋರ್ಟ್ ಉಂಟು. ಯಾವ ವಿಷಯಕ್ಕೂ ಕೂಡ ಅವರು ಇದು ಮಾಡೋದಿಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ, ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ವಿನೀತ್ ಅವರೇ, ಈ ರೀತಿಯಾಗಿ ಗೇಮ್ಸಿಗೆಲ್ಲ ಹೋಗ್ತೀರಾ, ಸ್ಪೋರ್ಟ್ಸಿಗೆಲ್ಲ ಹೋಗ್ತೀರಾ, ಹಾಗೆ ಆರ್ಟಿಸ್ಟ್ ಕೂಡ, ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಬೀಳಲ್ವಾ? ಬೀಳ್ತದೆ. ನಾನು ಕಾಲೇಜಿಗೆ ಯಾವಾಗ ಇದ್ದ ಟೈಮಲ್ಲಿ ಕಾಲೇಜಿಗೆ ಹೋಗ್ತೇನೆ, ಅಟೆಂಡೆನ್ಸ್ ಶಾರ್ಟೇಜ್ ಬಿದ್ದರೂ ಕಾಲೇಜ್ ಮತ್ತೆ ಮ್ಯಾನೇಜ್ಮೆಂಟ್. ಸೊ ಈ ಲೆಕ್ಕದಲ್ಲೂ ನೀವು ಸಹಾಯ ಈಗ ಅಟೆಂಡೆನ್ಸ್ ಶಾರ್ಟೇಜ್ ನಮಗೆ ಮಿನಿಮಮ್ 75% ಬೇಕೇ ಬೇಕು. ಅವನಿಗೆ ಯಾವಾಗ ಒಮ್ಮೊಮ್ಮೆ ಬರ್ಲಿಕ್ಕೆ ಆಗೋದಿಲ್ವ ಅದಕ್ಕೆ ನಾವು ಸಪರೇಟ್ ಅವಾಗ ಕ್ಲಾಸ್ ತಗೊಂಡು ನಾವು ಅಟೆಂಡೆನ್ಸ್ ಅನ್ನ ಹಾಕಿರುವಂತದ್ದು. ಸೊ ನಾವು ಅಲ್ಲಿ ಯಾವತ್ತು ಅಟೆಂಡೆನ್ಸ್ ಅನ್ನ 75 ಬಿಲೋ ಇದ್ದ ಮೇಲೆ ಎಕ್ಸಾಮಿಗೆ ಅಡ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅವನಿಗೆ ಸಪರೇಟ್ ಆಗಿ ಕ್ಲಾಸ್ ತಗೊಳ್ತೇವೆ, ಅಟೆಂಡೆನ್ಸ್ ಅನ್ನ ಹಾಕ್ತೇವೆ. ಸೊ ಎಲ್ಲ ನಿಟ್ಟಿನಲ್ಲೂ ಕೂಡ ಪ್ರೋತ್ಸಾಹ ಅನ್ನುವಂಥದ್ದು ನೀಡ್ತಾರೆ. ಎಸ್, ಒಂದು ಕರೆ ಇದೆ. ಹಲೋ ಹಲೋ ಎಸ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನಮಸ್ತೆ, ತಮ್ಮ ಹೆಸರು? ಎಸ್, ತಮ್ಮ ಹೆಸರೇನು ಸರ್? ಕಿರಣ್ ಅವರೇ, ನಮ್ಮ ಜೊತೆ ವಿನೀಶ್ ಶೆಟ್ಟಿ ಅವರು ಇದ್ದಾರೆ, ಬಹುಮುಖ ಪ್ರತಿಭೆ, ರಾಕ್ ಬಾಲ್ ಅಲ್ಲೂ ಕೂಡ ಬಹಳಷ್ಟು ಹೆಸರು ಮಾಡಿದ್ದಾರೆ. ಮಾತಾಡ್ಬೇಕಿತ್ತ ಅವ್ರ ಜೊತೆ?
ಹೌದು ಮಾತಾಡ್ಬೇಕು. ಎಸ್ ಮಾತಾಡಿ. ಹಲೋ ವಿನೀತ್ ಅವರೇ. ಹಾಂ ಹಲೋ ಹಲೋ. ಎಸ್ ಕಿರಣ್ ಅವರೇ ಹೇಳಿ. ಕೇಳ್ತಿಲ್ಲ ಅವ್ರದ್ದು. ಎಸ್ ಮಾತಾಡಿ ವಿನೀತ್. ಹಲೋ ಹಲೋ ವಿನೀತ್, ನಾವು ಉಡುಪಿಯಿಂದ ಕಿರಣ್ ಅಂತ. ಹಾಂ ಹೇಳಿ, ಗೊತ್ತಾಯ್ತು. ಅದೇ ನಿಮ್ದು ನ್ಯೂಸ್ ಪೇಪರ್ ಮತ್ತೆ ಇದು ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ನೋಡಿದೆ ನಿಮ್ದು ಕೆಲವು ಇದೆಲ್ಲ. ಹಾಂ ಇದು ಟ್ಯಾಲೆಂಟ್ ಬಗ್ಗೆ ಎಲ್ಲ ನೀವು ಇದು ಮೂವಿಯಲ್ಲ ಇದ್ದೀರಲ್ಲ. ಹೌದು. ನಿಮ್ದು ಇದಕ್ಕೆಲ್ಲ ಸ್ಫೂರ್ತಿಗೆಲ್ಲ ಕಾರಣ ಯಾವುದು? ಇದಕ್ಕೆಲ್ಲ ಕಾರಣ ಹೇಳಿದ್ರೆ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟು, ಮನೆಯವರ ಸಪೋರ್ಟು, ಕಾಲೇಜ್ ಸಪೋರ್ಟ್ ಎಲ್ಲ ಸೇರಿ. ಅಂದ್ರೆ ಪ್ರತಿಯೊಬ್ಬ ಇದು ಯಶಸ್ಸು ಗಂಡನಿಂದ ಒಂದು ಹುಡುಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಯಶಸ್ಸಿನಿಂದ ಯಾರಾದ್ರೂ ಇರ್ತಾರ? ಮನೆಯವರು. ಹಲೋ ಎಸ್ ಹೇಳಿ ಕಿರಣ್ ಅವರೇ. ಅಂದ್ರೆ ಅದೇ ಮಾತಾಡ್ಬೇಕಿತ್ತು ಅವ್ರ ಹತ್ರ. ಎಸ್ ಹೇಳಿ. ಮನೆಯವರಿದ್ದಾರೆ. ಹಲೋ ವಿನೀತ್ ಅವರೇ. ಹಲೋ ಹಲೋ ಎಸ್ ಹೇಳಿ, ನಿಮ್ಮ Hello. ಸಪೋರ್ಟ್ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಹಲೋ. ಅದೇ ನಿಮ್ಮ ಇದೆ ಸಪೋರ್ಟ್ ಯಾರಂತ ಈಗ ಮೇನ್? ಮನೆಯವರು. ಎಸ್ ಮನೆಯವರು ಅಂತ ಹೇಳ್ತಾ ಇದ್ದಾರಾ ಕಿರಣ್ ಅವರು? ಯಾರು? ಮನೆಯವರು. ಮನೆಯವರು. ಓಕೆ, ಥ್ಯಾಂಕ್ ಯು. ಎಸ್ ಧನ್ಯವಾದ ಕಿರಣ್ ಅವರೇ ಕರೆ ಮಾಡಿದ್ರು. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಕಿರಣ್ ಅವರು ಕರೆ ಮಾಡ್ತಾ ಇದ್ರು. ಸೊ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಮ್ಗೆ ಯಾರು ನಿಲ್ತಾರೆ ಅನ್ನುವಂತ? ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಮನೆಯವರು ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಕಾಲೇಜ್ ಇದೆ. ತುಂಬಾ ಜಾಸ್ತಿ ಮನೆಯವ್ರು ಮಾಡ್ತಾರೆ, ಯಾವುದಕ್ಕೂ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಈಗ ನಿಮ್ಮ ತಂದೆ ಅಥವಾ ತಾಯಿ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಇದ್ರ? ಯೂಶುವಲಿ ಇದೆಲ್ಲ ಮನೆಯಿಂದಲೇ ಬರ್ತದೆ ಅನ್ನುವಂಥದ್ದು ಇದೆ. ಸೊ ಆತರ ಏನಿಲ್ಲ, ಬಟ್ ತಾಯಿಗೆ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ತಂದೆಗೆ ಸ್ವಲ್ಪ ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ನೀವು ಎರಡರಲ್ಲೂ ಇದ್ದೀರಾ. ಸೊ ಸಿನಿಮಾ ರಂಗ ಅಂತ ಹೇಳಿದ್ರೆ, ಸಿನಿಮಾ ರಂಗ ಹೋಗೋ ಮುಂಚೆ ಬಹುತೇಕರು ನಾಟಕ ಅಥವಾ ರಂಗಭೂಮಿಗಳಲ್ಲಿ ಇರುವಂತದ್ದು ಇದ್ದಾರೆ. ನೀವು ಯಾವತ್ತಾದ್ರೂ ನಾಟಕ ರಂಗಭೂಮಿಯಲ್ಲಿ? ನಾನು ಫಸ್ಟ್ ಟೈಮ್ ಒಂದು ಆಡಿಷನ್ಗೆ ಹೋದೆ ಮ್ಯಾಂಗ್ಳೂರಲ್ಲಿ, ಗಂಧದ ಕುಡಿ ಪಿಕ್ಚರ್ಗೆ ಆಡಿಷನ್ಗೆ ಹೋದೆ. ಆ ಆಡಿಷನ್ ಅಲ್ಲಿ ಸೆಲೆಕ್ಷನ್ ಆದೆ, ಅದೇ ಫಸ್ಟ್ ನಂದು. ಫಸ್ಟ್ ಹೋಗುವಾಗ ನರ್ವಸ್ ಏನಾದ್ರೂ ಆಗಿಲ್ವಾ? ಆಕ್ಟಿಂಗ್ ಅಂದ್ರೆ ಬೇರೆನೇ ಇಲ್ಲ, field. ನನ್ನ ಕಸಿನ್ ಒಂದು ರೆಫರ್ ಮಾಡಿದ್ರು, ಜಸ್ಟ್ ಅವರಿಗೆ ಆರ್ಟಿಸ್ಟ್ ಅಲ್ಲಿ ಆಡಿಷನ್ ಒಂದು ಪ್ರಮೋಷನ್ ಅಂತ ಅವ್ರಿಗೆ ಜನ ಬೇಕಿತ್ತು. ಸೊ ಅವರ ಫೋರ್ಸಿಗೋಸ್ಕರ ಹೋಗಿ ಅಲ್ಲಿ ಅಟೆಂಡ್ ಮಾಡಿದ್ದೆ. ನಾನು ಆಕ್ಟಿಂಗಿಗೆ ಅಂತ ಹೋಗಿಲ್ಲ. ಆಕ್ಚುಲಿ ಅವ್ರು ಅಲ್ಲಿ ಹೋದಾಗ ಆಡಿಷನ್ ಅಲ್ಲಿ ಏನಾದ್ರು ಮಾಡಿ ತೋರಿಸಿ ಅಂದಾಗ, ಸರ್ ನಂಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳಿದೆ ನಾನು. ದೆನ್ ಅವ್ರು ಹೇಳೋ ವಿಷಯ ಮಾಡಿ ಬಂದಿದ್ದೇನೆ. ಎಷ್ಟು ನರ್ವಸ್ ಅಂದ್ರೆ ಅಲ್ಲಿ 5-6 ಜನ ಕೂತ್ಕೊಂಡು ನನ್ನ ಹತ್ರ ಏನಾದ್ರು ಮಾಡು ಅಂದ್ರೆ ನಾನು ಏನ್ ಮಾಡುದು ಅಂತ ಆಗಿದ್ದೇನೆ. ಸೊ ಫಸ್ಟ್ ಈಗ ಯಾವ ರೀತಿ ಇದಕ್ಕೆಲ್ಲ ಹೋದಾಗ ಫೀಲ್ ಆಗುತ್ತೆ? ಈಗ ಯಾವುದು ನರ್ವಸ್ ಅಂತಲ್ಲ, ಏನು ಇಲ್ಲ. ಎಲ್ಲಿ ಬೇಕಿದ್ರು ಹೋಗ್ತೇನೆ, ಎಲ್ಲಿ ಬೇಕಿದ್ರು ಮಾತಾಡ್ತೇನೆ, ಏನ್ ಬೇಕಿದ್ರು ಮಾಡ್ಕೊಂಡು ಮಾಡುವಂಥದ್ದು. ಈಗ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಂದಿದೆ. ಸೊ ಮೊದ್ಲಿಂದಲೂ ಇದೇ ರೀತಿ ಕಾನ್ಫಿಡೆನ್ಸ್ ಆಗಿದ್ರ ನೀವು? ತುಂಬಾ ಕಾನ್ಫಿಡೆನ್ಸ್ ಆಗಿದೆ ಮುಂಚೆಯಿಂದ ಕೂಡ. ಯಾವುದೇ ಒಂದು ವಿಷಯ ಆಗಿರ್ಲಿ, ನನ್ನ ಹತ್ರ ಆಗುದಿಲ್ಲ ಅಂತ ಹೇಳ್ಕೊಂಡ್ ಬರ್ಲಿಲ್ಲ ನಾನು ಎಲ್ಲಿ ಕೂಡ. ಸೊ ಕಾನ್ಫಿಡೆನ್ಸ್ ಆಗಿದೆ. ಸೊ ಆಕ್ಟಿಂಗ್ ಅನ್ನುವಂಥದ್ದು ಇಂಟ್ರೆಸ್ಟೆಡ್ ಫೀಲ್ಡ್ ಅಥವಾ ಸ್ಪೋರ್ಟ್ಸ್ ಅನ್ನುವಂಥದ್ದು? ಸೊ ಎರಡು ಕೂಡ ನೀವು ಎರಡರಲ್ಲೂ ಇರೋದ್ರಿಂದ ಸೊ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ? ತುಂಬಾ ನೋಡಿದ್ರೆ ನಾನು ಸ್ಪೋರ್ಟ್ಸಿಗೆ ಕೊಡ್ತೇನೆ, ಯಾಕಂದ್ರೆ ಮುಂಚೆಯಿಂದ ನನ್ನ ಜೊತೆ ಬಂದದ್ದು. ಮತ್ತೆ ನೆಕ್ಸ್ಟ್ ಆಕ್ಟಿಂಗಿಗೆ ಕೊಡುವಂಥದ್ದು. ಸೊ ಈಗ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ಸ್ಗಳಿಗೆ ಈ ಫುಡ್ ಹ್ಯಾಬಿಟ್ಸ್ ಅನ್ನುವಂಥದ್ದು ಇರ್ಬೋದು, ಅಥವಾ ಇಷ್ಟೇ ಟೈಮ್ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡುವಂಥದ್ದು, ಸಮಥಿಂಗ್ ಅವರು ಹೆಲ್ದಿ ಆಗಿರ್ತಾರೆ. ಸೊ ಈ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ನೀವು ಫಾಲೋ ಮಾಡ್ತೀರಾ? ವರ್ಕೌಟ್ಸ್ ಒಂದಿದ್ರೆ ಮತ್ತೆ ಯಾವುದು ಬೇಡ. ಸೊ ನೀವು ವರ್ಕೌಟ್ ಮಾಡ್ತೀರಾ? ಎಕ್ಸಾಕ್ಟ್ ವರ್ಕೌಟ್ ಅಂದ್ರೆ ನಾವು ಆಡುವ ಗೇಮ್ ಇದ್ದೊಂದು ಕೆಲವು ವರ್ಕೌಟ್ಸ್ ಇರ್ತದೆ, ಈ ಗೇಮಿಗೆ ಈ ತರ ವರ್ಕೌಟ್ ಅಂತ, ಅದನ್ನ ಮಾಡ್ಕೊಂಡಿದ್ರೆ ಮತ್ತೆ ಯಾವುದೇ ಫುಡ್ ಗಿಡ್ ಏನು ಬೇಕಾಗಿಲ್ಲ. ಫುಡ್ ನ್ಯಾಚುರಲ್, ಎಲ್ಲರೂ ತಿನ್ನೋದು. ನಾವು ಕೂಡ ಎಲ್ಲರೂ ಹೇಗಿರ್ತಾರೆ ಹಾಗೆ ನಾವು ಫಿಸಿಕಲ್ ಆಗಿರ್ತೇವೆ. ಬಸ್ಟ್ ವರ್ಕೌಟ್ ಒಂದಿರ್ಬೇಕಷ್ಟೇ, ಆಡೋದು ಬಿಡೋದಿಲ್ಲ. ಸೊ ಈಗ ಆಕ್ಟಿಂಗ್ ಅಂದ್ರೆ ಈ ಸ್ಪೋರ್ಟ್ಸ್ ಗಳಾದ್ರೆ ಆಕ್ಟಿಂಗ್ ಆಡಿಷನ್ಸ್ ಬಂದ್ರೆ ಕೂಡ ನೀವು ಹೋಗ್ತೀರಾ? ಸೊ ಆಕ್ಟಿಂಗ್ ಅಲ್ಲಿ ಮುಂದುವರಿಬೇಕು ಏನಾದ್ರು ಇದೆಯಾ? ಇಂಟ್ರೆಸ್ಟ್ ಇದೆ, ಆಕ್ಟಿಂಗ್ ಅಲ್ಲಿ ಕೂಡ ಮುಂದುವರಿಬೇಕಂತ ಇಂಟ್ರೆಸ್ಟ್ ಇದೆ. ಈಗಾಗಲೇ ನಾನು ಮ್ಯಾಂಗ್ಳೂರ್ ದಿನೇಶ್ ಅತ್ತ ಅವ್ರು ಎಲ್ರಿಗೂ ಗೊತ್ತಿರ್ಬೋದು, ಅವ್ರ ಜೊತೆ ಕೂಡ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೇನೆ ನಾನು, ದಿನೇಶ್ ಅತ್ತ ಅವ್ರ ಜೊತೆ. ಸೊ ಆಕ್ಟಿಂಗ್ ಅಲ್ಲಿ ಕೂಡ ತುಂಬಾನೇ ಇಂಟ್ರೆಸ್ಟ್ ಇದೆ. ಯಾವ್ದಾದ್ರು ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಅಂತ ಕಾಯ್ತಾ ಇದ್ದೇವೆ ಅಷ್ಟೇ. ಸೊ ನಿಮ್ಮ ಕಾಲೇಜಲ್ಲಿ ಕೇವಲ ಸ್ಪೋರ್ಟ್ಸ್ ಬಿಟ್ಟು ಮತ್ತೆ ಯಾವ್ದಕ್ಕೆಲ್ಲ ಜಾಸ್ತಿ ಎನ್ಕರೇಜ್ಮೆಂಟ್ ಮಾಡ್ತೀರಾ? ಕಲ್ಚರಲ್ ಸಾಧಾರಣ ನಾರ್ಮಲ್ ಆಗಿ ಎಲ್ಲ ಕಾಲೇಜಲ್ಲಿ ಇರುವ ಹಾಗೆ ಕಲ್ಚರಲ್ ಕಾಂಪಿಟಿಷನ್ಗೆ ಮಕ್ಕಳು ಹೋಗ್ತಾರೆ. ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕೂಡ ಇದ್ದಾರೆ. ಮತ್ತೆ ಹೇಳಿದ್ರೆ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮತ್ತೆ ಎಜುಕೇಶನಲ್ಲಿ ಆಲ್ಮೋಸ್ಟ್ ಆಲ್ ಇರುವಂಥದ್ದು. ಸೊ ರೂರಲ್ ಏರಿಯಾದಿಂದ ಬರುವಂತಹ ಮಕ್ಕಳು ಈ ರೀತಿಯಾಗಿ ಅಚೀವ್ಮೆಂಟ್ ಮಾಡ್ತಾರೆ. ಸೊ ಕೆಲವು ಮನೆಯವರಿಗೆ ಇದು ಏನಂತಾನೆ ಗೊತ್ತಿರೋದಿಲ್ಲ. ಹಾಗೆ ಅದರಲ್ಲೂ ಕೂಡ ಎಸ್ಪೆಷಲಿ ಹುಡುಗಿಯರಿಗೆ ಆದ್ರೆ ಹೋಗೋದು ಬೇಡ ಅನ್ನುವಂಥ ರೆಸ್ಟ್ರಿಕ್ಷನ್ಸ್ ಹುಡುಗರಿಗೂ ಕೆಲವರು ಹಾಕ್ತಾರೆ. ಸೊ ಆಗ ನೀವು ಬುದ್ಧಿವಾದ ಹೇಳುವಂಥದ್ದು ಅಥವಾ ಅವರ ಮನವರಿಕೆ ಮಾಡುವಂಥ ಕೆಲಸಗಳನ್ನೇನಾದ್ರು ಮಾಡಿಯೇ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜು ಸಾಧಾರಣ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 235 ಕಾಲೇಜ್ ಬರ್ತದೆ. ಅದರಲ್ಲಿ NSS ಅಲ್ಲಿ ಕೂಡ ಸಜೆಷನ್ ಕಮಿಟಿಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ ಅನ್ನ
ಸೆಲೆಕ್ಟ್ ಮಾಡಿದ್ದಾರೆ. ಸೊ NSS ಒಂದು ಕ್ಯಾಂಪ್ ಆಗಬೇಕಾದ್ರೆ ನಾವಲ್ಲಿ ಹುಡುಗರನ್ನು ಕಳಿಸ್ಬೇಕು, ಹುಡುಗಿಯರನ್ನು ಸಹ ಕಳಿಸ್ಬೇಕು. ಸೊ ಹುಡುಗಿಯರನ್ನು ಕಳಿಸುವಾಗ ಮನೆಯವರು ಬಂದು ಕೇಳ್ತಾರೆ, ಈಗ ಒಬ್ಬರೇ ಹೋಗುದಾ ಏನು, ಹಾಗೆ ಹೇಗೆ ಅಂತ. ಸೊ ಅವರಿಗೆ ನಾವು ಮನವರಿಕೆ ಮಾಡಿಯೇ ನಾವು ಅವರ ಸ್ಟೂಡೆಂಟನ್ನು ಕಳಿಸಿಕೊಡುವಂಥದ್ದು. ಸೊ ನಿಮ್ಮ ಮಾತನ್ನುವಂಥದ್ದು ಪೇರೆಂಟ್ಸ್ಗಳು ಕೇಳ್ತಾರೆ, 101% ಕೇಳ್ತಾರೆ. ನಾನು ಹೇಳುವಾಗ ಕೇಳಿಯೇ ಕೇಳ್ತಾರೆ. ಸೊ ನೀವು ಬಂದು ಕಾಲೇಜಿಗೆ ಎಷ್ಟು ಟೈಮ್ ಆಯ್ತು? ನಾನು ಅಕ್ಟೋಬರ್ 2015 ಅಲ್ಲಿ ಜಾಯ್ನ್ ಆಗಿದ್ದು. ಸೊ ಈಗ ಸಾಧಾರಣ 3 ಇಯರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಸೊ 3 ಇಯರ್ಸ್ ಅಲ್ಲಿ ಚೇಂಜಸ್ ಏನಾದರೂ ಆಗಿದೆಯಾ ಅಥವಾ ಮೊದಲಿಂದನೂ ಕಾಲೇಜ್ ಅನ್ನುವಂಥದ್ದು ಹೆಸರುವಾಸಿಯಾಗಿತ್ತಾ? ನನಗೆ ಹಾಗೆ ಗೊತ್ತಾಗ್ತಾ ಇಲ್ಲ, ಮುಂಚೆ ಹೇಗುಂಟಂತ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ ನಾನು ನೋಡಿದ ಮಟ್ಟಿಗೆ ಎಲ್ಲ ಸ್ಟೂಡೆಂಟು ಕೂಡ ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ನಾನು ಹೇಳ್ತೇನೆ. ಎಲ್ಲಿ ಬೇಕಾದರೂ ನಾನು ಹೇಳ್ತೇನೆ, ಎಲ್ಲ ಸ್ಟೂಡೆಂಟು ಒಬಿಡಿಯಂಟ್, ಅರೋಗೆಂಟ್ ಸ್ಟೂಡೆಂಟ್ ಅಂತೂ ಇಲ್ವೇ ಇಲ್ಲ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಸುರಕ್ಷಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮುಲ್ಕಿಯಿಂದ. ನಮ್ಮ ಜೊತೆ ಬಹುಮುಖ ಪ್ರತಿಭೆ ವಿನೀಶ್ ಶೆಟ್ಟಿ ಅವರಿದ್ದಾರೆ, ಮಾತಾಡ್ತೀರಾ ಅವ್ರ ಜೊತೆ? ವಿನೀಶ್ ಶೆಟ್ಟಿ ಅವರು ಸುರಕ್ಷಾ ಅವರು ನಿಮ್ಮ ಜೊತೆ ಮಾತಾಡಬೇಕು. ಕೇಳಿ ಸುರಕ್ಷಾ ಅವರೇ. ಹಾಯ್ ವಿನೀತ್. ಹಾಯ್. ಆಲ್ ದಿ ಬೆಸ್ಟ್. ಸ್ಟುಡಿಯೋ. ಆಲ್ ದಿ ಬೆಸ್ಟ್ ಹೇಳ್ತಾ ಇರೋದು ಅವರು. ಓಕೆ, ಥ್ಯಾಂಕ್ ಯು. ಸುರಕ್ಷಾ ಅವರು ವಿನೀಶ್ ಶೆಟ್ಟಿ ಗೊತ್ತಾ ನಿಮ್ಗೆ? ಫ್ರೆಂಡಾ? ಸೊ ಹಾಗೆ ವಿಶ್ ಮಾಡ್ತಾ ಇದ್ದೀರಾ? ಸೊ ಕಾಲೇಜ್ ಫ್ರೆಂಡಾ? ಇಲ್ಲ, ನಮ್ಮ ಮೂವಿಯಲ್ಲಿ. ಸೊ ಹಾಗೆ ವಿಶ್ ಮಾಡ್ತಾ ಇರೋದು ನೀವು? ಹೌದು. ಸೊ ಈ ಬಗ್ಗೆ ಗೊತ್ತಿತ್ತು ಅವರು ರಾಕ್ ಬಾಲ್ ಕಾಂಪಿಟಿಷನ್ಗೆ ಹೋಗ್ತಾರೆ ಅನ್ನುವಂಥದ್ದು? ಗೊತ್ತಿತ್ತು. ಓಕೆ, ಥ್ಯಾಂಕ್ ಯು ರಕ್ಷಾ ಅವರೇ ಕರೆ ಮಾಡಿದ್ದಕ್ಕೆ. ಸುರಕ್ಷಾ ಅವರು ಕರೆ ಮಾಡಿದ್ರು. ಪರಿಚಯ ಇದೆ ಅನ್ಸುತ್ತೆ. ಪರಿಚಯ. ಅವರು ಆರ್ಟಿಸ್ಟ್ ಆಗಿ ಕೆಲವು ಮೂವೀಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಅಂದ್ರೆ ನಮಗೆ ಈ ಕಡೆ ಫೀಮೇಲ್ ಆರ್ಟಿಸ್ಟ್ ಎಲ್ಲ ಬೇಕಾದಾಗ ನಾನು ಅವರನ್ನೆಲ್ಲ ಕರ್ಕೊಂಡು ಹೋಗಿ ಮೂವೀಸ್ ಅಲ್ಲಿ ವರ್ಕ್ ಮಾಡಿಸಿ. ಸೊ ಈಗ ರಾಕ್ ಬಾಲ್ ಅಲ್ಲಿ ನಿಮ್ಮನ್ನ ಬಿಟ್ರೆ ಇಲ್ಲಿ ಯಾರಾದ್ರೂ ಲೋಕಲ್ ಇಟ್ಸ್ ಚೆನ್ನಾಗಿ ಆಡ್ತಾರಾ? ಇಲ್ಲಿ ತನಕ ಅಂದ್ರೆ ಯಾರು ಆಡ್ಲಿಲ್ಲ. ಸೊ ಯಾರು ಆಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಒಂದಿಬ್ರು ರೆಡಿ ಆಗ್ತಿದ್ದಾರೆ, ನೆಕ್ಸ್ಟಿಗೆ ಅಂತ ಕ್ಯಾಂಪಿಗೆಲ್ಲ ರೆಡಿ ಆಗ್ತೇವೆ, ನಾವು ಬರ್ತೇವೆ ಅಂತ ತುಂಬಾ ಇಂಟ್ರೆಸ್ಟ್ ಇರೋರು ಒಂದಿಬ್ರು ಇದ್ದಾರೆ, ಅವ್ರು ರೆಡಿ ಆಗ್ತಿದ್ದಾರೆ. ನಾನು ಹೇಳ್ತಿದ್ದೇನೆ ಯಾವ ಥರ ಆಡೋದು ಏನು ಕತೆ ಅಂತ. ಇನ್ನು ನೆಕ್ಸ್ಟ್ ನ್ಯಾಷನಲ್ಸ್ ಅಲ್ಲಿ ಈ ಕಡೆಯಿಂದನೂ ತುಂಬಾ ಜನ ಕ್ಯಾಂಪಿಗೆ ಹೋಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆಗ ಗೊತ್ತಾಗ್ತದೆ ಎಷ್ಟು ಜನ ಹೊರಗೆ ಬರ್ತಾರೆ ಅಂತ. ಓಕೆ, ನೀವು ಹೇಳ್ಕೊಟ್ಟಲ್ಲಿ ಅವರಿಬ್ರು ಇರುವಂತದ್ದು ಅಥವಾ ಅವರು ಇಲ್ಲ, ಮುಂಚಿಂದ ಅಲ್ಲ. ನಾನು ಹೇಳಿದ್ ಈ ಕಡೆ ಯಾರಿಗೂ ಗೇಮ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಸೊ ಈಗ ಅಂದ್ರೆ ನೀವು ಹೇಳ್ಕೊಟ್ಟಾಗ ಅವರು ಇಂಟ್ರೆಸ್ಟ್ ತೋರಿಸಿದಾಗ ಯಾವ ರೀತಿ ನಿಮ್ ಫೀಲ್ ಆಗುತ್ತೆ? ಅವ್ರು ಅಂತ ಅಲ್ಲ, ಎಷ್ಟೋ ಜನ ಈಗ ನಾ ಗೇಮ್ ಇದ್ ಬಗ್ಗೆ ಹೇಳಿದ ತಕ್ಷಣ ಯೂಶುವಲ್ ಆಗಿ ನಾನು ಪ್ರತಿ ಶನಿವಾರ ನೈಟ್ ಮ್ಯಾಚ್ ಇರ್ತದೆ ನಮ್ಗೆ ವಾಲಿಬಾಲ್. ನಾ ಮ್ಯಾಚಿಗೆ ಹೋದಾಗೆಲ್ಲ ಇಲ್ಲಿ ಬರೀ ಕೇಳೋದು ಅಷ್ಟೇ, ವಿನೀತ್ ರೋಕ್ ಬಾಲ್ ಹೇಗೆ ಆಡ್ತಾರೆ, ಏನ್ ಕತೆ, ಹೇಗೆ ಆಡ್ತಾರೆ. ವಾಲಿಬಾಲ್ ತರ ಅಂದ ತಕ್ಷಣ ಅವ್ರಿಗೆ ಕೂಡ ಒಂದು ಇಂಟ್ರೆಸ್ಟೆಡ್ ಆಗ್ತದೆ. ವಾಲಿಬಾಲ್ ಅಂತರ ಅಂದ್ರೆ ನಮಗೂ ಆಡ್ಬೋದು, ಹೇಗೆ ಆಡೋದು, ಏನ್ ಕತೆ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡೋದು. ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಒಂದು ಕರೆ ಇದೆ. ಹಲೋ. ನಮಸ್ತೆ, ತಮ್ಮ ಹೆಸರು? ರಾಹಿಜ್ ಅಂತ. ಎಸ್, ರಾಹಿಜ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕರ್ಪಾಡಿ KVSM ಕಾಲೇಜ್. ವಿನೀಶ್ ಶೆಟ್ಟಿ ಅವ್ರು ಗೊತ್ತಾ? ಗೊತ್ತಿದೆ. ಓಕೆ, ಮಾತಾಡಿ ಅವ್ರ ಜೊತೆ, ಇದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹಾಯ್ ವಿನೀತ್. ಹಾಯ್. ರಾಹಿತ್ ಅವ್ರೆ. ಹಲೋ. ಕೇಳ್ತಿದೆ. ರಾಹಿತ್ ಅವ್ರೆ, ಏನ್ ಹೇಳ್ಬೇಕು ವಿನೀಶ್ ಶೆಟ್ಟಿಗೆ? ಮೊದ್ಲೇ ಗುರ್ತಾ ಇದೆ, ಆಲ್ಮೋಸ್ಟ್ ಮಾತಾಡಿರ್ತೀರಾ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ. ಆಲ್ ದಿ ಬೆಸ್ಟ್ ಅಷ್ಟೇನಾ? ಸೊ ನಿಮ್ಗೆ ರಾಕ್ ಬಾಲ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ರಾಕ್ ಬಾಲ್ ಅಲ್ಲಿ ನಮ್ಗೆ ಕಬಡ್ಡಿಯಲ್ಲಿ ಇಂಟ್ರೆಸ್ಟ್ ಇದೆ. ಕಬಡ್ಡಿ ಅಲ್ಲ? ಓಕೆ, ಕಬಡ್ಡಿ ಆಡಿ ವಿನೀತ್ ಅವರು ರಾಕ್ ಬಾಲ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಲಿ ಅನ್ನುವಂಥದ್ದೇ ನಮ್ಮ ವಿಶ್ ಕೂಡ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಅವರಿಗೆ ಕಬಡ್ಡಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಬಹುಶಃ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಇಂಟ್ರೆಸ್ಟ್. ಬಹುಶಃ ನಿಮ್ಗೆ ಇದು ಸ್ಪೋರ್ಟ್ಸ್ ಫೀಲ್ಡ್ ಅನ್ನುವಂಥದ್ದೇ ತುಂಬಾ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ಸೊ ಸ್ಪೋರ್ಟ್ಸ್ ಫೀಲ್ಡ್ ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ತುಂಬಾ ಜನ ಇದ್ದಾರೆ. ರಮಿತ್ ಅಂತ ನನ್ನ ಜೊತೆ ಇದ್ದಾನೆ. ಅವನು ಚಿಕ್ಕ ನಾವು ಎಲ್ಲಿಂದ ಪ್ರೈಮರಿಯಿಂದ ನಾವಿಬ್ರು ಒಟ್ಟಿಗಿದ್ದೇನೆ. ಅವ್ನು ಕೂಡ ಒನ್ ಆಫ್ ದ ಬೆಸ್ಟ್ ವಾಲಿಬಾಲ್ ಪ್ಲೇಯರ್ ಅಷ್ಟೇ. ನಾನು ಒಟ್ಟಿಗೆ ಒಂದೇ ಜರ್ನಿ ನಮ್ದು ಅಂತ ಹೇಳ್ಬೋದು. ಥ್ರೋಬಾಲ್ ಆಗಿರ್ಲಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ, ಒಟ್ಟಿಗೆ ಸ್ಟೇಟ್ ಸೆಲೆಕ್ಷನ್ ಸಿಕ್ಕಿತ್ತು. ವಾಲಿಬಾಲ್ ಆಗಿರ್ಲಿ ಎಲ್ಲೇ ಓಪನ್ ಟೂರ್ನಮೆಂಟ್ ಇರಲಿ ಒಟ್ಟಿಗೆ ಆಡ್ತೇವೆ. ಬಟ್ ಅವ್ನು ರಾಕ್ ಬಾಲಿಗೆ ಒಂದು ಬರಲಿಲ್ಲ. ಅಂದ್ರೆ ನ್ಯಾಷನಲ್ ಕ್ಯಾಂಪಿಗೆ ಅವನಿಗೆ ಕೂಡ ಬಂದಿತ್ತು ಆಫರ್, ಬಟ್ ಅವನಿಗೆ ಕೆಲವು ರೀಸನ್ ಇಂದ ಬರ್ಲಿಕ್ಕೆ ಆಗ್ಲಿಲ್ಲ, ಬರೋದಿಲ್ಲ ಅಂತ ಹೇಳಿದೆ. ಸೊ ನೆಕ್ಸ್ಟ್ ನ್ಯಾಷನಲ್ಸ್ ಅವ್ನು ಕೂಡ ಆಡ್ತಾನೆ ನಮ್ಮ ಜೊತೆ. ಸೊ ನೀವು ಅಂದ್ರೆ ಪ್ರಿನ್ಸಿಪಲ್ ಆದ್ಮೇಲೆ ಎಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಆಕ್ಚುಲಿ ನಾನು ಮುಂಚೆ 2015ಗೆ ಜಾಯ್ನ್ ಆಗಿದ್ದು ಅಂತ ಹೇಳಿದ್ದೇನೆ. 17 ಇಯರ್ಸ್ SMS ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರಿ. ಸೊ ನಿಮ್ಮ ಒಂದು ಅಂದ್ರೆ ಲೆಕ್ಚರ್ಸ್ ಫೀಲ್ಡೇ ಬೇರೆ ಇರುತ್ತೆ, ಬಹಳಷ್ಟು ಸ್ಟೂಡೆಂಟ್ಸ್ಗಳನ್ನ ನೋಡಿರ್ತೀರಾ. ಸೊ ಈ ರೀತಿಯಾದಂಥ ಡಿಫ್ರೆಂಟ್ ಗೇಮ್ ಅಥವಾ ಡಿಫ್ರೆಂಟ್ ಆಗಿ ಏನಾದರೂ ಮಾಡಿದವರು ಈ ಮುಂಚೆ ನಿಮ್ಮ ಸ್ಟೂಡೆಂಟ್ ಆಗಿದ್ರಾ?
ನನ್ನ ಅಲ್ಲಿ SMS ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಖೋಖೋ ಟೀಮ್ ಇತ್ತು, ಅಲ್ಲಿ ಒಂದು ಕ್ರಿಕೆಟ್ ಟೀಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ಮತ್ತು ಅದು ಬಿಟ್ಟರೆ ಕಬಡ್ಡಿ, ಇಷ್ಟು ಬಿಟ್ಟರೆ ನನಗೆ ಇಂಥ ಟೆನ್ನಿಸ್ ಲೇಡೀಸ್ ಇದ್ದಾರೆ, ನಮ್ಮ ಬಾಯ್ಸ್ ಕೂಡ ಇದ್ದಿದ್ರು. ಸೊ ಮತ್ತೆ ಡಿಫ್ರೆಂಟ್ ಗೇಮ್ ಅಂತ ಯಾವುದು ನಾನು ನೋಡಿಲ್ಲ. ಸೊ ಇದೇ ಫಸ್ಟ್ ನೋಡ್ತಾ ಇರೋದು. ಮತ್ತೆ ಟಗ್ ಆಫ್ ವಾರ್ ಮ್ಯಾಚ್ ಕೂಡ ನಾನು ಕಟ್ಪಾಡಿ ಕಾಲೇಜಿಗೆ ಬಂದ ಮೇಲೆ ಅದನ್ನ ಏನಂತ ನೋಡಿದ್ದು. ಓಕೆ, ನನಗೆ ಅದರ ಬಗ್ಗೆ ಚೂರ್ಸ ಐಡಿಯಾ ಇರಲಿಲ್ಲ. ಮತ್ತೆ ಹೇಗೆ ನಿಮ್ಗೆ ಅದು ಗೊತ್ತಾಯ್ತು? ಅಲ್ಲಿರುವಂತ ಸ್ಟಾಫ್ಸ್ಗಳು ಹೇಳಿದ್ರಾ? ಅಲ್ಲಿ ಸ್ಟೂಡೆಂಟ್ ನಮ್ಮಲ್ಲಿ ಅವರು ಅದು ಪ್ರಾಕ್ಟೀಸಿಗೆ ಅಂತ ಪೊಲಿಪಿಗೆ ಹೋಗ್ತಾ ಇದ್ರು. ಸೊ ಪೊಲಿಪು ಟೀಮ್ ಅವರಿಗೆ ತುಂಬಾ ಗೈಡ್ ಮಾಡ್ತಾ ಉಂಟು. ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಆಲ್ರೆಡಿ ಪೊಲಿಪು ವೀರಾಂಜನೇಯ ಅಂತ ಒಂದು ಒನ್ ಆಫ್ ದ ಬೆಸ್ಟ್ ಟೀಮ್ ಇದೆ ಟಗ್ ಆಫ್ ವಾರ್, ಅದರಲ್ಲಿ ಆಡ್ತಾ ಇದ್ದಾರೆ. ಅಂದ್ರೆ ವಿಜಿತ್ ಬಂಗೇರ ಮತ್ತೆ ಲತೀಶ್ ರಾಜ್ ಅಂತ, ಅವರಿಬ್ರು ಆಲ್ರೆಡಿ ಅಲ್ಲಿ ಆಡ್ತಾ ಇದ್ರು ಆ ಟೀಮಲ್ಲಿ. ಸೊ ಅವರು ಎಲ್ಲ ಒಟ್ಟಾಗಿ ಒಂದ್ಸತಿ ಹೇಳ್ತಿದ್ರು, ಸ್ಟೂಡೆಂಟ್ಸ್ ಮಿಡ್ಲಲ್ಲಿ ಯಾಕೆ ಟಗ್ ಆಫ್ ವಾರ್ ಮ್ಯಾಚ್ ಮಾಡಬಾರ್ದು, ಇಲ್ಲಿ ತನಕ ಯಾರು ಮಾಡ್ಲಿಲ್ಲ, ನಾವೊಂದು ಯಾಕೆ ಟ್ರೈ ಮಾಡಬಾರ್ದು. ಅದು ಕೂಡ ಗ್ರಿಪ್ ಮಾದರಿ ಯೂನಿವರ್ಸಿಟಿ ಮ್ಯಾಚ್ ಆಗ್ತದೆ ಟಗ್ ಆಫ್ ವಾರ್, ಅದು ಸ್ಟ್ಯಾಂಡಿಂಗ್ ಆಗಿರ್ತದೆ. ಗ್ರಿಪ್ ಟಗ್ ಆಫ್ ವಾರ್ ಮ್ಯಾಚ್ ಎಲ್ಲೂ ಇಲ್ಲಿ ತನಕ ಆಗ್ಲಿಲ್ಲ. ಸೊ ನಾವು ಅದನ್ನೊಂದು ಟ್ರೈ ಮಾಡಿದ್ವಿ ಲಾಸ್ಟ್ ಇಯರ್, ಅದು ತುಂಬಾನೇ ಸಕ್ಸಸ್ಫುಲ್ ಆಯ್ತು. ಒಂದು ಮ್ಯಾಚ್ ಮಾಡಿದ ತಕ್ಷಣ ಆ ಇಯರ್ ಅಲ್ಲಿ ಬೇರೆ ಬೇರೆ ಕಾಲೇಜವರು 5 ಮ್ಯಾಚ್ ಆರ್ಗನೈಸ್ ಮಾಡಿದ್ರು. ಈ ಸಲ ಕೂಡ ಒಂದು ಆಲ್ರೆಡಿ 7 ಮ್ಯಾಚ್ ಏನೋ ಆಯ್ತು, 7 ಮ್ಯಾಚ್ ಕೂಡ ನಾವೇ ವಿನ್ನರ್ಸ್ ಆಗಿದೆ. ಸೊ ಈ ಟಗ್ ಆಫ್ ವಾರ್ ಅಲ್ಲಿ ಅಂದ್ರೆ ಇದು ಯಾವ ರೀತಿ ಗೇಮ್ ಅನ್ನ? ಟಗ್ ಆಫ್ ವಾರ್ ಅಂದ್ರೆ ಹಗ್ಗ ಜಗ್ಗಾಟ, ಅಂದ್ರೆ 2 ಟೀಮ್ ಇರ್ತದೆ, ಗ್ರಿಪ್ ಇರ್ತದೆ, ಬಟ್ ಸ್ಟ್ಯಾಂಡಿಂಗ್ ಅಲ್ಲ, ಗ್ರಿಪ್ ಇರ್ತದೆ, ಕುತ್ಕೊಂಡು ಎಳೆಯುವಂತದ್ದು. ಸೊ 3 minutes ಗೇಮ್. ಓಕೆ, 3 minutes ಗೇಮ್. ಓಕೆ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ? ಲಾಸ್ಟ್ ಇಯರ್ ಮಾಡಿದ್ದೆ ನಮ್ಮ ಕಾಲೇಜ್ನ ಟೀಮಲ್ಲೇ, ಬಟ್ ಈ ಸಲ ಮಾಡ್ಲಿಲ್ಲ. ಎಸ್, ನೀವು ಹೇಳಿದ್ರಿ ಕೈಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಸೊ ಇನ್ಯಾವ ರೀತಿ ಅದಂತರದ್ದು ಹೊಸ ಗೇಮ್ ಅಲ್ಲಿ ಆಡ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಹೊಸದ್ ಸಿಕ್ಕಿದ್ರೆ ಆಡುವಂಥದ್ದು? ಯೂಶಲಿ ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಸರ್ಚ್ ಮಾಡ್ತಿರ್ತೀರಾ? ಇನ್ಯಾವ್ದಾದ್ರು ಗೇಮ್ಸ್ ಗಳಿದೆ? ಆತರ ಏನಿಲ್ಲ, ಯಾವ್ದಾದ್ರು ಬಂದು ಹೇಳಿ ಯಾರಾದ್ರೂ ಈ ತರ ಗೇಮ್ ಇದೆ ಆಡ್ತೀರಾ ಅಂತ ಕೇಳಿದ್ರೆ ಸೊ ನಿಮಗೆ ಈ ಭಾಗದಲ್ಲಿ ಆ ರಾಕ್ ಬಾಲ್ ಅನ್ನುವಂಥ ಗೇಮೇ ಇಲ್ಲ. ಸೊ ಎಲ್ಲಿಗೆ ಏನಾದ್ರು ಕೋಚ್ಗಳು ಬೇಕಿತ್ತು, ಇದಕ್ಕೆ ಇನ್ನೂ ಕೂಡ ಪಬ್ಲಿಸಿಟಿ ಸಿಗ್ಬೇಕಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಈಗ ನಮಗ್ ಗೊತ್ತಿರೋ ಪ್ರಕಾರ ಇನ್ನು 1.5 year ಒಳಗೆ ಈ ಗೇಮ್ ನ ಫುಲ್ ಈ ಕಡೆನು ನ್ಯಾಷನಲೈಸ್ ಮಾಡಿ ಡೆವಲಪ್ ಮಾಡೋ ರೀಸನ್ ಅಲ್ಲಿ ಇದ್ದಾರೆ. ಆ ತರ ಮಾಡೋದಾದ್ರೆ ಈಗಾಗಲೇ ನೆಕ್ಸ್ಟ್ ನಾವು ಕೂಡ ಬರಿಬೇಕಂತಿದೆ, ಎಕ್ಸಾಮ್ಸ್ ಬರಿಬೇಕಂತಿದೆ ರಾಕ್ ಬಾಲ್ ಬಗ್ಗೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗ್ತದೆ ಅಂತ, ಎಕ್ಸಾಮ್ ಬರ್ದಾದ್ಮೇಲೆ ಯಾವ ತರ ಏನು ಅಂತ. ಇನ್ನಷ್ಟು ಬಹುಮುಖ ಪ್ರತಿಭೆಯ ಕುರಿತು ಮಾತನಾಡೋಣ. ಯಾವುದೆಲ್ಲ ಗೇಮ್ ಇದೆ, ಯಾವ್ಯಾವ ರೀತಿ ಅವರಿಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಅದರ ಪುಟ್ಟ ವಿರಾಮದ ನಂತರ. ಬಹುಮುಖ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಬಹುಮುಖ ಪ್ರತಿಭೆ ಆಗಿದ್ದಾರೆ ವಿನೀಶ್ ಶೆಟ್ಟಿ ಅವರು, ಹಾಗೆ KVSM ಕಾಲೇಜಿನ ಪ್ರಾಂಶುಪಾಲಿಕೆಯಾದಂತಹ ಸತ್ಯರಂಜನಿ ಅವರಿದ್ದಾರೆ. ಎಸ್ ವಿನೀತ್ ಅವರೇ, ಈಗ ರಾಕ್ ಬಾಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನಿಮ್ಮ ಒಂದು ಸ್ಟೂಡೆಂಟ್ಸ್ ಅಂದಮೇಲೆ ನಾನು ಈ ರೀತಿಯಾದಂಥ ಜಾಬ್ ಮಾಡಬೇಕು ಅಥವಾ ಏನು ಡಿಗ್ರಿ ಮಾಡಬೇಕು, MBA ಮಾಡಬೇಕು, ಈ ರೀತಿಯಾದಂತಹ ಗೋಲ್ಸ್ ಇರುತ್ತೆ. ನಿಮ್ಗೆ ಯಾವ ರೀತಿ ಗೋಲ್ಸ್ ಇದೆ ಕೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಕಾಲರ್ಸ್ ಯಾವತ್ತು ಕಾಲ್ ಮಾಡುವಾಗ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಕರೆ ಕಟ್ ಆಗುತ್ತೆ, ಲೈನ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಎಸ್, ಈ ರೀತಿಯಾದಂಥ ಗೋಲ್ಸ್ಗಳಿದೆಯಾ? ಏನಾದರೂ ನಾನು ಮುಂದೇನಾದರೂ ಓದಬೇಕು ಅಥವಾ ಯಾವ ರೀತಿ ಜಾಬ್ ಮಾಡಬೇಕು ಅನ್ನುವಂಥದ್ದು? ಏನೂ ಐಡಿಯಾ ಇಲ್ಲ. ಸೊ ಈ ರೀತಿಯಾಗಿ ಮಾಡ್ಲೇ ಇಲ್ಲ ಅಂದ್ರೆ ಇಲ್ಲಿ ತನಕ ಕೂಡ ನಾನು ಏನು ಥಿಂಕ್ ಮಾಡಿ ಮಾಡ್ಲಿಲ್ಲ, ಯಾವ್ದು ಬರ್ತಾ ಹೋಯ್ತು ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕೂಡ ಏನ್ ಬರುತ್ತೆ ನೋಡುದು, ಆ ತರ ಹೋಗುದಂತ ಹೋಗುವಂಥದ್ದು ಅನ್ನೋದು. ಏನಾದ್ರು ಸ್ಪೆಷಲ್ ಆದಂತಹ ಸ್ಪೋರ್ಟ್ಸ್ ಕ್ಲಾಸ್ಗಳು ಗೆ ಹೋಗುವಂಥದ್ದು, ಕೋಚಿಂಗ್ ತಗೊಳ್ಳುವಂಥದ್ದು ಈ ಮುಂಚೆ ಏನಾದ್ರು ಮಾಡಿದ್ರ? ಪೋಲ್ ವಾಲ್ಟ್, ನಾನು ಅಂದ್ರೆ ಪೋಲ್ ವಾಲ್ಟ್ ಅದೊಂದು ವಿಶೇಷವಾದ ಗೇಮ್ ಆದ ಕಾರಣ ತಾಲೂಕ್ ಲೆವೆಲ್ ವಿನ್ನರ್ ಆದ ತಕ್ಷಣ ನಂಗೆ ಒಂದು ಉಡುಪಿ ಅಜ್ಜರ್ ಕಡಲಲ್ಲಿ ಕ್ಲಾಸ್ ಕೊಡ್ತಾ ಇದ್ರು, ಅವರೇ ಕರೆದು ಕೊಡ್ತಾ ಇದ್ರು. ಅದಾದ್ಮೇಲೆ ಯಾವುದೇ ರೀತಿಯ ಸ್ಪೋರ್ಟ್ಸ್ ಕ್ಲಾಸ್ಗೆ ಸಿಗಂತ ಹೋಗ್ಲಿಲ್ಲ. ಸೊ ಆದ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಏನೋ ಒಂದು ತುಂಬಾ ಇಂಟ್ರೆಸ್ಟ್ ಇರುವಂತದ್ದು. ಸತ್ಯರಂಜನಿ ಅವರೇ, ಸ್ಟೂಡೆಂಟ್ಸ್ಗೆ ನೀವು ಯೂಶುವಲಿ ಕೇಳ್ತೀರಾ ಏನಾಗಬೇಕು, ಏನ್ ಮಾಡ್ಬೇಕು ಮುಂದೆ, ಈ ರೀತಿಯಾಗಿ ವಿನೀತ್ ಅವರಿಗೆ ಯಾವತ್ತೂ ಕೇಳಿಲ್ವಾ? ಕೇಳ್ತೇನೆ, ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ.
ಅದಕ್ಕೆ ಅವನು ಹೇಳ್ತಾನೆ ನನಗೆ ಯಾವ ಅಪರ್ಚುನಿಟಿ ಎಲ್ಲಿ ಸಿಗ್ತದೆ ನಾನು ಆ ಕಡೆ ಹೋಗ್ತೇನೆ. ಅವನ ಏಮೇ ಹಾಗೆ ಉಂಟು, ನನಗೆ ಎಲ್ಲಿ ಅಪರ್ಚುನಿಟಿ ಸಿಗ್ತದೆ ಅಲ್ಲಿ ಹೋಗ್ತೇನೆ ಅಂತ. ಬಟ್ ನಾವು ಯಾವತ್ತೂ ಸಜೆಷನ್ ಮಾಡ್ತೇನೆ ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು, ಟೆನಿ ಕಾಸ್ಟ್ ಅವ್ನು ಕಂಪ್ಲೀಟ್ ಮಾಡಲೇಬೇಕು. ಸೊ ಮುಂದೆ ಸ್ಟಡೀಸಿಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಗೊತ್ತಿಲ್ಲ, ಮಾಡಿದ್ರು ಮಾಡ್ಬೋದು, ಆ ತರ ಸ್ಟಡೀಸ್ ಮಾಡ್ಬೋದು. ಯಾವುದು ಕೂಡ ಪ್ರೀ ಪ್ಲಾನ್ಡ್ ಆಗಿರೋದಿಲ್ಲ? ಇಲ್ಲ, ಯಾವುದು ಕೂಡ ಪ್ರೀ ಪ್ಲಾನ್ಡ್ ಆಗಿಲ್ಲ. ನಂದು ತುಂಬಾ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಫಾರ್ ಎಕ್ಸಾಂಪಲ್ ಆಂಕರಿಂಗ್ ಮಾಡ್ಬೇಕಂತ ಕೂಡ ಇಂಟ್ರೆಸ್ಟ್ ಇದೆ. ಈಗಾಗಲೇ ಬ್ಯಾಂಗ್ಳೂರಿಂದ ಒಂದು ಚಾನಲ್ ಅಲ್ಲಿ ಆಫರ್ ಕೂಡ ಬಂದಿತ್ತು ಆಂಕರಿಂಗಿಗೆ, ಬಟ್ ಅದಕ್ಕೆ ಕಡೆ ಹೋಗ್ಲಿಲ್ಲ. ಹಾಗೆ ಯಾವುದು ಏನು ಅಂತ ಗ್ಯಾರಂಟಿ ಇಲ್ಲ. ಸೊ ಯೂಶುವಲಿ ಇದೊಂದು ಡಿಗ್ರಿ ಆಗ್ಲಿ ಆಮೇಲೆ ನೋಡೋಣ ಅಂತಿದ್ದೇನೆ. ಕಾಮರ್ಸ್ ತಗೊಳ್ಳಿಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಅಂತ ಏನಿಲ್ಲ ಕಾಮರ್ಸ್ ತಗೊಳ್ಳಿಕ್ಕೆ. ನಮ್ಮ PUC ಅಲ್ಲಿ ಅಂದ್ರೆ ಅಡ್ವಾನ್ಸ್ ಸೆಲೆಕ್ಷನ್ ಸಿಕ್ಕಿತ್ತು, ಬಟ್ ಹೋಗ್ಲಿಲ್ಲ ನಾವು ಕೆಲವು ಕಾರಣದಿಂದ. ಮತ್ತೆ ಇಲ್ಲಿ ನಂಜಿ ಬಂದಾಗ ಸೈನ್ಸ್ ತಗೊಳ್ಳುವಷ್ಟು ನಾವೇನು ಬ್ರೈಟ್ ಆಗಿರ್ಲಿಲ್ಲ ಅನಿಸ್ತು. ಸೊ ಕಾಮರ್ಸ್ ತಗೊಂಡು ಮುಂದುವರೆಯುವಂಥದ್ದು. ಯೂಶುವಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಈ ಕಡೆ ಸ್ಟಡೀಸ್ ಅಲ್ಲೂ ಇರ್ತಾರೆ, ಆ ಕಡೆ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಇರ್ತಾರೆ. ಸೊ ನಿಮ್ಮ ಅಂದ್ರೆ ಸ್ಟೂಡೆಂಟ್ಸ್ಗಳು ಯಾವ ತರ ಅಂದ್ರೆ ನಿಮ್ದು ಕಾಮರ್ಸ್ ಕಾಲೇಜೇ ಅಥವಾ ಬೇರೆ ಬೇರೆ ಬ್ರಾಂಚ್? ಕಾಮರ್ಸ್ ಕಾಲೇಜ್. ಸೊ ಹಾಗಾಗಿ ಈಸಿ ಆಗುತ್ತೆ ಅವರಿಗೆ, ಸ್ಟಡೀಸು ಕೂಡ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಆಗಿರುವಂಥದ್ದು. ನಾವು ಸೈನ್ಸ್ ಎಲ್ಲ ಮಾಡ್ಕೊಂಡ್ರೆ ಆ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಓದುದು ಅದು ಬಿಟ್ಟರೆ ಬೇರೆ ಅವರಿಗೆ ಥಿಂಕ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಈ ಸ್ಟೂಡೆಂಟ್ಗಳಿಗೆ ಹಾಗೆ ಏನಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸ್ಪೋರ್ಟ್ಸ್ ಮುಖಾಂತರ ಮುಂದೆ ಹೋಗ್ಬೋದು. ಹಾಗೆ ಕಲ್ಚರ್ ಅಲ್ಲಿ ಇದ್ರೆ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕೂಡ ಅವಕಾಶ ಸಿಗ್ತದೆ. ಈಚೆಗೆ ಅವರು ಬ್ಯಾಂಕ್ ಎಕ್ಸಾಮ್ ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಯಾವ್ದಾದ್ರು ಒಂದು ಫೀಲ್ಡ್ ಖಂಡಿತವಾಗಿ ಹೋಗ್ಬೋದು. ಸೊ ಹಾಗಾಗಿ ಎರಡೂ ಕಡೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಎಸ್. ನೀವು ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಯಾವತ್ತಾದ್ರೂ ಅಂದ್ರೆ ಸ್ಟಡೀಸ್ ಬಗ್ಗೆ ಈ ರೀತಿಯಾದ ಸಜೆಷನ್ಸ್ ಕೊಡುವಂಥದ್ದು ಅಥವಾ ನೀವು ಅಚೀವ್ ಮಾಡಿದಾಗ ಒಂದು ಗ್ರೂಪ್ ಇರುತ್ತೆ ಕಾಲೆಳೆಯುವಂಥದ್ದು, ಈ ರೀತಿಯಾದಂಥ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ? ನಮ್ದು ಕಾಲು ಎಳೆಯುವಂತ ಒಂದು ಯಾವ್ದು ಗ್ರೂಪ್ ಇಲ್ಲ, ಬಟ್ ನಮ್ದು ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಒಂದು PPC. ಅದರಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇರೋದು PPC ಅವರು, ಬಟ್ ನಾನೊಬ್ಬನೇ ಈ ಕಡೆಯಿಂದ ಇರೋದು. ನಮ್ದೇ ಒಂದು PPC ಗ್ರೂಪ್ ಇದೆ. ಅದರಲ್ಲಿ ಕೂಡ ಅವರು ಸ್ಟಡೀಸ್ ಬಿಡಬೇಡ, ನೀನು ಸ್ಟಡೀಸ್ ಮುಂದೆ ನೋಡು ಅಂತ ಹೇಳೋರು ಕೆಲವು ಜನ ಇದ್ದಾರೆ. ಕೆಲವು ಜನ ಇಲ್ಲ ಸ್ಪೋರ್ಟ್ಸೇ ಬೆಟರ್ ಅನಿಸ್ತದೆ. ಫಾರ್ ಎಕ್ಸಾಂಪಲ್ ಕಿರಣ್ ಅಂತ ಫೋನ್ ಮಾಡಿದೆ, ಅವ್ನು ಕೂಡ ಅದೇ ಗ್ರೂಪಿಂದ ಫೋನ್ ಮಾಡಿದ್ದ, ಫ್ರೆಂಡ್ ಅವ್ನು ನಂದು ಕೂಡ. ಸೊ ಅವ್ರು ಆ ಥರ ಅದೊಂದು ಗ್ರೂಪ್ ಇದೆ, ಅದರಲ್ಲಿ ರೆಫರ್ ಮಾಡ್ತಿರ್ತಾರೆ. ಕೆಲವು ಜನ ನೀವು ಓದು ಅಂತ ಹೇಳ್ತಾರೆ, ಕೆಲವು ಜನ ಇಲ್ಲ ನೀನು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಹೋಗಿ ಹೇಳ್ತಾರೆ. ಮತ್ತೆ ಒಂದೊಂದಿಬ್ರು ಇದ್ರೆ ಬೇಡ ನಿನ್ನ ಆಕ್ಟಿಂಗ್ ಚೆನ್ನಾಗಿದೆ ಅದರಲ್ಲೇ ಮುಂದೆ ಹೋಗು, ಅದ್ರಲ್ಲಿ ಲೈಫ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಮ್ಮ ಏನ್ ಹೇಳ್ತಾರೆ? ಅಮ್ಮ ಮತ್ತೆ ಅಪ್ಪ ನಿನ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತದೆ, ಯಾವ್ದ್ರಲ್ಲಿ ಮುಂದೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಮುಂದೆ ಹೋಗು ಅಂತ ಹೇಳ್ತಾರೆ. ಯೂಶುವಲಿ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಸ್ಟಡೀಸ್ ಮಾಡ್ಕೋ ಮತ್ತೇನಿದ್ರು ನೋಡ್ಕೋ ಆ ತರ ಯಾವತ್ತೂ ಹೇಳಿಲ್ಲ. ಬಟ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ ಕಾರಣ ರೀಸನ್ ಅದೇ ಇರ್ತದೆ. ಮನೆಯವರು ಯಾವತ್ತು ಆಕ್ಚುಲಿ ಫಸ್ಟ್ ಅದೇ ರೆಫರ್ ಮಾಡ್ತಾರೆ, ನೀವು ಸ್ಟಡೀಸ್ ಮಾಡ್ಕೋ ಆಮೇಲೆ ಮತ್ತೇನಿದ್ರು ನೋಡ್ಕೊಂತ. ಬಟ್ ನಮ್ಮ ಮನೇಲಿ ಆ ತರ ಯಾವತ್ತು ಹೇಳಿಲ್ಲ. ಸೊ ಅಣ್ಣ ಏನ್ ಹೇಳ್ತಾರೆ? ಅಣ್ಣ ಕೂಡ ಅಷ್ಟೇ, ನಿನ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅವನು ಎಜುಕೇಶನ್ ಒಳ್ಳೇದಿತ್ತು, ಅಂದ್ರೆ ಓದೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಹುಷಾರಿದ್ದ, ಓದಿ ಕಂಪ್ಲೀಟ್ ಮಾಡ್ಕೊಂಡು ಈಗ ಔಟ್ ಆಫ್ ಕಂಟ್ರಿ ಜಾಬ್ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತಾನೆ ನಿನಗೆ ಈಗಲೂ ಫೋನ್ ಮಾಡಿದಾಗ ಹೇಳ್ತಾನೆ ಯಾವ್ದು ಇಂಟ್ರೆಸ್ಟ್ ಇದೆ, ಎಲ್ಲಿಗೆ ಹೋಗ್ಲಿಕ್ಕಿದೆ ಹೋಗು. ಸೊ ಇದೆಲ್ಲ ನಿಮ್ಗೊಂದು ರೀತಿ ಪ್ಲಸ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಬಹುಶಃ ನೀವು ಮುಂದುವರಿತಾ ಇದ್ರೆ, ಮನೆಯವರೆಲ್ಲಾದ್ರೂ ಅಡೆತಡೆ ಕೊಡ್ತಾ ಇದ್ರೆ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಹುಶಃ ಸ್ಟಡೀಸ್ ಕಡೆನೂ ಕೂಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಎಸ್ ಶಮಿತ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ. ವಿನೀಶ್ ಶೆಟ್ಟಿ ಅವರು ಗುರ್ತಾ ಇದೆಯಾ? ಎಸ್, ವಿನೀಶ್ ಶೆಟ್ಟಿ ಅವರು ನಮ್ ಜೊತೆ ಇದ್ದಾರೆ, ಹೇಳಿ ಅವ್ರಿಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಎಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಹಾ, ಮತ್ತೇನ್ ಹೇಳ್ಬೇಕು? ನಮ್ಮ ಕಾಪಿನ ಒಂದು ಕೀರ್ತಿಯನ್ನು ಇನ್ನೂ ಕೂಡ ಎತ್ತಿರಬೇಕಂತ ನಾವು ಎಸ್, ಧನ್ಯವಾದಗಳು. ಎಸ್, ಶಮಿತ್ ಅವರು ಕರೆ ಮಾಡಿದ್ರು. ಕಾಪುವಿನ ಹೆಸರು ಇನ್ನಷ್ಟು ಮುಂದಕ್ಕೆ ತರಬೇಕು ಅನ್ನುವಂಥದ್ದು. ಬಹುಶಃ ಈ ಭಾಗದಲ್ಲಿ ರಾಕ್ ಬಾಲ್ ಅನ್ನುವಂತಹ ಕ್ರೀಡೆಯನ್ನ ನೀವು ಆಡಿದ್ರಿ. ಆಗ ಯಾವ್ದಾದ್ರು ಗಣ್ಯ ವ್ಯಕ್ತಿಗಳು ನಿಮ್ಗೆ ಹೇಳಿಲ್ವಾ ನೀನ್ ಹೋಗು ನಾನು ನಿನ್ ಹಿಂದಿದ್ದೀನಿ ಅನ್ನೋ? ಕಾಪು ಲೀಲಾಧರ್ ಶೆಟ್ಟಿ ಪ್ರಶಂಸಾ ತಂಡವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಗೊತ್ತಿರ್ಬೋದು ಎಲ್ರಿಗೂ. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ನ್ಯಾಷನಲ್ಸ್ ಹೋಗೋದ್ಕಿಂತ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಹೋಗು ಹೋಗು, ಏನು ಆಗುದಿಲ್ಲ, ಯಾವುದೇ ರೀತಿ ಅಂದ್ರೆ ಆರ್ಥಿಕ ರೀತಿಯಲ್ಲಿ ಕೂಡ ಸಪೋರ್ಟ್ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ನಾವು ಮಾಡ್ತೇವೆ ಅಂತಾನೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಂಗೆ ಆರ್ಥಿಕ ರೀತಿಯಾಗಿ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಸೊ ತುಂಬಾ ಜನ ಇದ್ದಾರೆ. ಬ್ರಹ್ಮವರದಿಂದ ಪ್ರವೀಣ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಅವ್ರು ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಮ್ಮ ಉಡುಪಿಯ ಶಾಲಿನಿ ಶೆಟ್ಟಿ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರು ಕೂಡ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಆರ್ಥಿಕ ರೀತಿಯಲ್ಲಿ. ಆವಾಗ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಕೆಲವು ಟೈಮ್ ನಾವು ಏನಾದ್ರು ಹೇಳಲಿಕ್ಕೆ ಹೋದಾಗ ಅಕ್ಸೆಪ್ಟ್ ಮಾಡುದಿಲ್ಲ ಜನ, ಇದೇನು ಹೊಸ್ತು, ನಾನ್ ಕೇಳೇ ಇಲ್ಲ ಅನ್ನುವಂಥದ್ದು. ಆಗ ಏನೂ ಕೂಡ ಹೇಳದೆ ನಿಮ್ಗೆ ಒಂದ್ ರೀತಿಯಾದಂತಹ ಸಪೋರ್ಟ್ ಮಾಡುವಂಥದ್ದು ಮಾಡಿದಾಗ ಯಾವ ರೀತಿ ಫೀಲ್ ಆಗುತ್ತೆ?
ತುಂಬ ಖುಷಿ ಆಗ್ತದೆ. ಆ ಇದರಲ್ಲಿ ನೋಡಿದರೆ ಈ ತೆಂಕನಡಿಯೂರು ಕಾಲೇಜಿಂದ ಒಂದಿಬ್ಬರು ಸ್ಟೂಡೆಂಟ್ ಶಿಲ್ಪ ಮತ್ತು ನಾಗರಾಜ್ ಅಂತ, ಅವ್ರಿಗೆ ನಾನೇನು ಹೇಳಲಿಕ್ಕೆ ಹೋಗಲಿಲ್ಲ, ಬಟ್ ಅವ್ರು ಯಾರ ಹತ್ರನೂ ಆ ವಿಷಯ ತಿಳ್ಕೊಂಡು ಫೇಸ್ಬುಕ್ಕಲ್ಲೆಲ್ಲ ತುಂಬ ವೈರಲ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಏನು ಗೇಮ್ ಏನು ಕತೆ ಅಂತಲೂ ಗೊತ್ತಿರಲಿಲ್ಲ, ಆದರೂ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಅದರಲ್ಲಿ. ಸೊ ನೀವು ಯಾವತ್ತಾದ್ರೂ ಹೇಳಿದ್ದೀರಾ ನಮ್ಮ ಸ್ಟೂಡೆಂಟ್ಸ್ ಈ ರೀತಿ ಆಗಿದ್ದಾರೆ ಬೇರೆಯವ್ರ ಹತ್ರ, ಆವಾಗ ಏನಾದರೂ ನಿಮ್ಗೆ ಹೇಳುವಂಥದ್ದು ನಿಮ್ಮ ಸ್ಟೂಡೆಂಟ್ ಹೀಗಿದ್ದಾರಾ, ಹೇಗೆ ಇಂಟ್ರೆಸ್ಟ್ ಬಂತು, ಏನು ಈ ಗೇಮ್ ಕತೆ ಅನ್ನುವಂಥದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ? ಖಂಡಿತವಾಗಿಯೂ ನಾನು ನಮ್ಮ ಕಟ್ಪಾಡಿಯಲ್ಲಿ ಒಬ್ರು ಉದಯ್ ಕುಮಾರ್ ಅನ್ನೋ ಕೋಚ್ ಇದ್ದಾರೆ, ಅವ್ರ ಹತ್ರ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ನಮ್ಮ ಒಂದು ಹುಡುಗ ಹೀಗೆ ಅವರು ಕೂಡ ಕೇಳಿದ್ರು, ಅವ್ರು ಆಕ್ಚುಲಿ ಕ್ರಿಕೆಟ್ ಕೋಚ್, ಇದೇನು ರಾಕ್ ಬಾಲ್ ಅಂತ ಹೇಳಿದ್ರೆ ಏನಿದು ಅಂತ. ಮತ್ತೆ ಅವನ ಒಂದು ಲೆಟರ್ ಬಂದಿದೆ ನಮಗೆ ಕಾಲೇಜಿಗೆ, ಸೊ ಆ ಲೆಟರ್ ಅನ್ನ ಕೊಟ್ಟೆ, ಸರ್ ತಮ್ಮಿಂದ ಏನಾದರೂ ಫಿನಾನ್ಷಿಯಲ್ ಹೆಲ್ಪ್ ಮಾಡೋದಿದ್ರೆ ನಮ್ಮ ಹುಡುಗನಿಗೆ ಮಾಡಿ ಅಂತ. ನೆಕ್ಸ್ಟ್ ನಾನು ನಮ್ಮ ಬ್ರಹ್ಮಾವರದಿಂದ ಆದ ಕಾರಣ ನನ್ನ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಅನ್ನ ಅವರ ಅಧ್ಯಕ್ಷರನ್ನ ಅಪ್ರೋಚ್ ಆದೆ. ಓಕೆ, ಆ ಹುಡುಗನ ಹತ್ರ ನಾನು ಮಾತಾಡ್ತೇನೆ, ಜೆನ್ವಿನ್ ಇದ್ರೆ ನಾವು ಖಂಡಿತವಾಗಿ ಹೆಲ್ಪ್ ಮಾಡ್ತೇವೆ. ಮತ್ತೆ ಕಾಲೇಜ್ ಕಡೆಯಿಂದ ನಮ್ಮ ಕರೆಸ್ಪಾಂಡೆಂಟ್ ಮ್ಯಾನೇಜ್ಮೆಂಟ್ ಖಂಡಿತವಾಗಿ ಸಪೋರ್ಟ್ ಮಾಡಿಯೇ ಮಾಡ್ತೇವೆ. ಸೊ ಮೂಲತಃ ನೀವು ಉಡುಪಿಯವರೇ, ಕಾಪುವಿನವರೇ. ಸೊ ಹಾಗಾಗಿ ನಿಮ್ಗೆ ಈ ಕರಾವಳಿ ಪ್ರದೇಶದ ಜನರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಎಸ್, ಎಷ್ಟು ಇದಕ್ಕೆ ಖರ್ಚು ವೆಚ್ಚಗಳು ಅಂದಾಜಾಗಿ ತಗೊಳ್ತಾರೆ? ಅಂದಾಜಾಗಿ ಈ ಸಲ ಇಂಟರ್ನ್ಯಾಷನಲ್ಸ್ಗೆ ನಮಗೆ ಏನಿಲ್ಲ ಅಂದ್ರೆ ಒಂದು 50,000 ತನಕ ಖರ್ಚು ವೆಚ್ಚ ಪರ್ ಹೆಡ್. ಸೊ ಇದಕ್ಕೋಸ್ಕರ ನೀವು ಅಂದ್ರೆ ಸ್ಟ್ರಗಲ್ ಮಾಡ್ತಾ ಇರುವಂತದ್ದು. ಸೊ ಗವರ್ಮೆಂಟ್ ಇಂದಲೂ ಕೂಡ ಯಾವುದೇ ರೀತಿಯಾದ ಗವರ್ಮೆಂಟ್ ಇಂದ ಸಿಕ್ಕಿದ್ದೇನಿದ್ರು ಅದು ಅಸೋಸಿಯೇಷನ್ ಅವರು ನಮಗೆ ಅಲ್ಲಿನ ಖರ್ಚಿಗೆ ಅಂತ ನೋಡ್ಕೊಳ್ತಾರೆ. ಸೊ ಶ್ರೀಲಂಕಾ ಹೋಗುವಂತ ಖರ್ಚು ವೆಚ್ಚಗಳನ್ನು ಕೂಡ ನೀವೇ ಭರಿಸಬೇಕಾಗುವಂತದ್ದು. ಎಸ್, ಅಲ್ಲಿ ವಿನ್ ಆದ್ರೆ ಏನಾದ್ರು ನಿಮ್ಗೆ ಟ್ರೋಫಿ ಎಲ್ಲ ಆರಾಮ್ ಸಿಗ್ತದೆ. ಮೆಡಲ್ಸ್ ಕೂಡ ಆಗ ನೋಡಿದ್ರೆ ಅದರಲ್ಲಿ ಕೂಡ ಇತ್ತು ನಂದು ನ್ಯಾಷನಲ್ಸ್ ಮೆಡಲ್ಸ್ ಇದ್ದು. ಲಾಸ್ಟ್ ಟೈಮ್ ನಮಗೆ ವಿನ್ನರ್ಸ್ ಆದ ತಕ್ಷಣ ಶಿಕ್ಷಣ ಸಚಿವರು ತನ್ವೀರ್ ಸೇಠ್ ಅವರು ಬೆಂಗಳೂರಿಗೆ ಕರೆದು ಕೂಡ ಒಂದು ಸನ್ಮಾನ ಚಿಕ್ಕ ಮಟ್ಟಲ್ಲಿ ಮಾಡಿದ್ರು. ಸೊ ಯಾವತ್ತಾದ್ರೂ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದೀರಾ? ಈ ರೀತಿ ಫಸ್ಟ್ ಟೈಮ್ ಹೋಗ್ತಾ ಇರುತ್ತದು. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ ಅನ್ಸುತ್ತೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ ಶ್ರೀಲಂಕಾ ಹೋಗ್ತಾ ಇದ್ದಾರೆ, ಅದು ಕೂಡ ಅವರ ಸಾಧನೆಯನ್ನ ಗುರುತಿಸ್ಕೊಂಡು? ನಿಜವಾಗಿ ನಾನು ಇಡೀ ಕರ್ನಾಟಕದ ಪರವಾಗಿ ನಾನು ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ನಿಜವಾಗಿ ನಾನು ಆ ಕಾಲೇಜಿನ ಪ್ರಾಂಶುಪಾಲರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಬಹುಶಃ ಹೆಚ್ಚಿನವರು ಅಂದ್ರೆ ನಿಮ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಅಲ್ವಾ ಅನ್ನುವಂಥದ್ದು. ಬಹುಶಃ ನಿಮ್ಗೆ ಈ ರೀತಿ ಅನುಭವ ಆಗಿರ್ಬೋದು. ವಿನಿ ಶೆಟ್ಟಿ ನಿಮ್ ಕಾಲೇಜಲ್ಲಿ ಓದ್ತಾ ಇರುವಂತದ್ದು ಕೇಳ್ತಾರೆ. ನಾನು ನನ್ನ ಮುಂಚೆ ಅಲ್ಲಿ ಕಾಲೇಜ್ ಇರುವ ಪ್ರಿನ್ಸಿಪಾಲ್ ಅನ್ನು ನಾನು ಮೀಟ್ ಆದಾಗ ನೋಡಿದೆ ನಿಮ್ಮ ರಾಕ್ ಬಾಲ್ ಅಲ್ಲಿ ಇದ್ದಾನಲ್ವಾ ಹುಡುಗ ಅಂತ ಒಂದು ಬಂತು. ಆಗ ಯಾವ ರೀತಿ ಫೀಲ್ ಆಯ್ತು? ನಮ್ಮ ಸ್ಟೂಡೆಂಟ್ ಅಲ್ವಾ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ, ತುಂಬಾ ಹೆಮ್ಮೆ ಆಗಿರುವಂತದ್ದು. ಎಸ್, ಈಗ ಶ್ರೀಲಂಕಾ ಹೋಗ್ತಾ ಇದೀರಾ, ಅದಕ್ಕೆ ತಕ್ಕಂತೆ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಎಕ್ಸಾಮ್ಸ್ ಗಳೆಲ್ಲ ಮುಗ್ದಿದ್ಯಾ ನಿಮ್ದು? ಎಕ್ಸಾಮ್ಸ್ ಅಂದ್ರೆ ಈಗ ಸೆಮ್ ನಮಗೆ ಫೈನಲ್ ಸೆಮ್ ಇನ್ನೂ ಬರಬೇಕು. ಅದರಲ್ಲಿ ಈಗ ನಮ್ದು ಇನ್ನೂ ಡೇಟ್ ಕನ್ಫರ್ಮ್ ಆಗಲಿಲ್ಲ. ಡೇಟ್ ಅದೇ ಡೇಟ್ ಅಲ್ಲಿ ಇದ್ರೆ ನಾನು ಮ್ಯಾಚ್ ಕಡೆ ಹೋಗಿ ಮತ್ತೆ ಎಕ್ಸಾಮ್ಸ್ ಬರೆಯುವ ಐಡಿಯಾದಲ್ಲಿ, ಇಲ್ಲಾದ್ರೆ ಎಕ್ಸಾಮ್ಸ್ ಏನ್ ಬರ್ದು ಆ ತರ. ಪೇರೆಂಟ್ಸ್ ಯಾವ ರೀತಿ ಖುಷಿ ಪಡ್ತಾರೆ ಶ್ರೀಲಂಕಾ ಹೋಗಿ? ತುಂಬಾ ಖುಷಿ ಪಡ್ತಾರೆ ಪೇರೆಂಟ್ಸ್ ಅಂದ್ರೆ ಕೂಡ. ಅದು ಕೂಡ ಥಿಂಕ್ ಮಾಡ್ಬೋದು ನೀವು, ಮಿಡಲ್ ಫ್ಯಾಮಿಲಿ ಅವರು ಒಂದು ಶ್ರೀಲಂಕಾ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಅದು ಚಿಕ್ಕ ವಿಷಯ ಅಲ್ಲ ನಮ್ಗೆ. ಸೊ ಪೇರೆಂಟ್ಸ್ ತುಂಬಾನೇ ಖುಷಿ ಪಡ್ತಾರೆ. ಖುಷಿ ಪಡುವಂತದ್ದು. ಈ ಮುಂಚೆ ತಂದಂತ ಮೆಡಲ್ಸ್ ಗಳಾಗಿರ್ಬೋದು, ಪ್ರಶಸ್ತಿ ಪತ್ರಗಳಾಗಿರ್ಬೋದು, ಟ್ರಾಫಿಗಳಾಗಿರ್ಬೋದು, ಅದನ್ನ ನೋಡಿ ಯಾವ ರೀತಿ ಫೀಲ್ ಆಗ್ತಿತ್ತು? ಖುಷಿನೇ ಆಗ್ತಿತ್ತು. ನಾವು ಚಿಕ್ಕ ಮ್ಯಾಚ್ ಅಲ್ಲಿ ನಾನು ವಿನ್ ಆಗ್ತಾ ಹೋಗ್ತಿದ್ರು ನನ್ನ ತಾಯಿಗೊಂದು ಖುಷಿನೇ, ಮಗ ಒಂದು ಟ್ರೋಫಿ ತಗೊಂಡು. ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ? ಯೂಶಲಿ ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇರೆ, ಅದನ್ನ ಗೆಲ್ಲೋದು ಬೇರೆ. ಯೂಶಲಿ ಪಾರ್ಟಿಸಿಪೇಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಗೆಲ್ಲೋದು ಬಿಡೋದು ಮತ್ತೊಂದು ಪ್ರಶ್ನೆ, ಆದ್ರೆ ಗೆದ್ದಾಗ ಅದು ಖುಷಿ ಇರತ್ತಲ್ವಾ, ಅದು ಒಂದ್ ರೀತಿಯಾದ ಡಿಫ್ರೆಂಟ್ ಫೀಲಿಂಗ್. ಸೊ ಹೇಗೆ ಅನಿಸ್ತು ಇಷ್ಟು ಜನ ಇದ್ರು ಕೂಡ ನಾವೇ ಗೆದ್ವಿ ಅನ್ನುವಂಥದ್ದು? ನ್ಯಾಷನಲ್ಸ್ ವಿನ್ನರ್ಸ್ ಆದಾಗ ಮಾತ್ರ ನಮ್ಗೆ ನಂಬಲಿಕ್ಕೆ ಆಗ್ಲಿಲ್ಲ ನಾವು ವಿನ್ನರ್ಸ್ ಆಗಿದ್ದೇವೆ ಅಂತ. ಯಾಕಂದ್ರೆ ಡೆಲ್ಲಿ ಆಲ್ರೆಡಿ ಒಂದು 4 ನ್ಯಾಷನಲ್ ವಿನ್ನರ್ಸ್ ಅವ್ರು ಕಂಟಿನ್ಯೂಸ್. ಫಸ್ಟ್ ಟೈಮ್ ನಾವು ಹೊಡೆದು ವಿನ್ನರ್ಸ್ ಆಗಿದ್ದೇವೆ. ಫ್ರೆಶರ್ಸ್ ಇದ್ರ ಆ ಟೀಮಲ್ಲಿ? ಒಬ್ರು ಮಾತ್ರ ಸಿದ್ದು ಅಂತ ಕ್ಯಾಪ್ಟನ್ ನಮ್ದು, ಅವ್ರು ಆಲ್ರೆಡಿ 2 ನ್ಯಾಷನಲ್ಸ್ ಆಡಿದ್ರು. ಅವ್ರನ್ನ ಬಿಟ್ರೆ ಮತ್ತೆಲ್ಲ ಫ್ರೆಶರ್ಸ್ ಇದ್ವಿ. ಐ ಥಿಂಕ್ ಈ ಸಲ ಇಲ್ಲ ಇಬ್ರು ಇದ್ರು, ಅದು ಬಿಟ್ರೆ ಮತ್ತೆಲ್ಲ ಫ್ರೆಶರ್ಸ್ ಇದ್ವಿ. ಸೊ ಫ್ರೆಶರ್ಸ್ ಆಡಿ ಕೂಡ ಈ ರೀತಿಯಾದಂತಹ ಟ್ರಾಫಿಗಳಂತಂದ್ರೆ ಯಾವ ರೀತಿ ಆ ಫೀಲಿಂಗ್ಸ್? ತುಂಬಾ ನಮ್ಗೇನೆ ನಂಬಿಕೆ ಇರ್ಲಿಲ್ಲ ನಾವು ವಿನ್ನರ್ಸ್ ಆಗಿದ್ದೇವೆ ಅಂತ, ಅಷ್ಟು ಒಂದು ಇದ್ರಲ್ಲಿದ್ದೆ, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ನಾವು. ಸೊ ಸಿದ್ದು ಅಂದ್ರೆ ನಿಮ್ ಕೋಚ್ ಯಾವ ರೀತಿ ಟ್ರೈನಿಂಗ್ಸ್ ಕೊಡ್ತಾರೆ? ಅವರು ಅಂದ್ರೆ ಅವ್ರು ಕೂಡ ಬಿಜಾಪುರ್ ಯೂನಿವರ್ಸಿಟಿ ವಾಲಿಬಾಲ್ ಕ್ಯಾಪ್ಟನ್ ಅವರು. ಸೊ ಅವ್ರು ಕೂಡ ವಾಲಿಬಾಲ್ ಬೇಸೆ, ಆದ್ರೆ ಅವ್ರು ನಮ್ಗೆ ಗೇಮ್ ಅನ್ನು ಅರ್ಥ ಮಾಡಿಸ್ತಾರೆ. ಯಾವ ತರ ಆಡ್ಬೇಕು, ಯಾವ ಸಿಚುವೇಶನ್ ಅಲ್ಲಿ ಯಾವ ಮೂಮೆಂಟ್ ತಗೋಬೇಕು ಕೈಗೆ, ಅದೆಲ್ಲ ಹೇಳಿಕೊಟ್ಟು ಗೈಡ್ ಮಾಡ್ತಿದ್ದಾರೆ. ಸೊ ನಿಮ್ಮ ಅಂದ್ರೆ ಸ್ಟೂಡೆಂಟ್ಸ್ಗಳು ಏನೋ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಕ್ರೀಡೆಯಲ್ಲಾಗಿರ್ಬೋದು, ಸೊ ಎಕ್ಸಾಮ್ಸ್ ಬಂದಾಗ ನೀವೇನು ಹೇಳ್ತೀರಾ? ಫಸ್ಟ್ ಎಕ್ಸಾಮ್ಸ್ ಕಡೆಗೆ ಇಂಪಾರ್ಟೆನ್ಸ್ ಕೊಡುವಂತೀರಾ? ಇವಾಗ ಎಕ್ಸಾಮ್ ಇನ್ನು 25th ಸ್ಟಾರ್ಟ್ ಆಗ್ತದೆ ಅಂತ ಬಂದಿದೆ ಒಂದು, ಅದು ನಾವಿನ್ನು ಎಕ್ಸಾಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಟೈಮ್ ಟೇಬಲ್ ಇಂತ 25th ಸ್ಟಾರ್ಟ್ ಆಗಿ
ಬಟ್ ಏನಿದ್ರು ಕೂಡ 1 ಮಂತನ್ನು ಅವಾಯ್ಡ್ ಮಾಡಿ ಅಂತ ಉಳಿದ ಸ್ಟೂಡೆಂಟಿಗೆ ಹೇಳ್ತೇವೆ, ಬಟ್ ಇವನಿಗೆ ಹೇಳ್ತಾ ಇಲ್ಲ, ಹೇಳೋದಿಲ್ಲ. ಸ್ಪೆಷಲ್ ಡಿಸ್ಕೌಂಟ್ ಸ್ಪೆಷಲ್ ಉಂಟು. ನೀನು ಎಕ್ಸಾಮ್ ಅನ್ನ ನೆಕ್ಸ್ಟ್ ಇಯರ್ ಬೇಕಾದ್ರೂ ಬರ್ರಿ, ಬಟ್ ನೆಕ್ಸ್ಟ್ ಆಪರ್ಚುನಿಟಿ ಮತ್ತೊಮ್ಮೆ ಸಿಗೋದಿಲ್ಲ, ಫಸ್ಟ್ ಇದಕ್ಕೆ ಮುಂದೆ ಹೋಗುವಂತ ಹೇಳಿ. ಸೊ ಆಪರ್ಚುನಿಟಿ ಸಿಕ್ಕಲ್ಲಿ ನೀವು ಫಸ್ಟ್ ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತೀರಾ. ಸೊ ಈಗ ಅಂದ್ರೆ ನೀವು ಈ ರೀತಿಯಾದಂಥ ರಾಕ್ ಬಾಲ್ಸ್ ಗಳನ್ನ ಆಡ್ತೀರಾ, ಮತ್ತೆ ಯಾವ್ದಾದ್ರು ಹೊಸ ಗೇಮ್ ಗಳನ್ನ ಆಡ್ಬೇಕು, ಹೊಸ ಅಚೀವ್ಮೆಂಟ್ ಮಾಡ್ಬೇಕು ಏನಾದ್ರು ತಲೆಯಲ್ಲಿ ಇದೆಯಾ? ಅಚೀವ್ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಯಾವ ಫೀಲ್ಡ್ ಅಲ್ಲಿ ಕೂಡ ನಾನು ರೆಡಿ ಇದ್ದೀನಿ, ಅಚೀವ್ ಮಾಡಬೇಕು ಅಂತಾನೆ ಇದ್ದೇನೆ. ಸೊ ಮುಂದೆ ಅಂದ್ರೆ ಇನ್ನು ಜಾಬ್ ಮಾಡ್ಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ, ಅಥವಾ ಸ್ಪೋರ್ಟ್ಸ್ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು? ಅಂದ್ರೆ ಜಾಬ್ ಅಂದ್ರೆ ನಂಗೆ ಜಾಬ್ ಅನ್ನೋದೊಂದು ಆಕ್ಟಿಂಗ್ ಥ್ರೂ ಅಲ್ಲಿ ಜಾಬ್ ಸಿಕ್ಕಿದ್ರೆ ತುಂಬಾ ಖುಷಿ. ಸೊ ಓಕೆ, ನಿಮ್ಮ ಇಂಟ್ರೆಸ್ಟ್ ಫೀಲ್ಡ್ ಅಲ್ಲಿ ಸಿಕ್ಕಿದ್ರೆ ಆ ಫೀಲ್ಡ್ ಅಲ್ಲಿ ಸಿಕ್ಕಿದ್ರೆ ತುಂಬಾ ಖುಷಿ. ಅದು ಬಿಟ್ರೆ ಮತ್ತೆ ಯಾವ ಜಾಬ್ ಸಿಗ್ತದೆ ಏನು ಅಂತ ನೋಡ್ಕೋಬೇಕು. ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸಿಕ್ಕಿದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಯಾವ್ದಂತ ನೋಡ್ಕೊಂಡು. ಸೊ ಹಾಗೆ ನಿಮ್ಮ ಯಾವ್ದು ಇಂಟ್ರೆಸ್ಟ್ ಇದೆ, ಟ್ಯಾಲೆಂಟ್ ಇದೆ, ಸೊ ನೀವು ಸ್ಟೂಡೆಂಟ್ಸ್ ಗೆ ಏನ್ ಸಜೆಷನ್ ಕೊಡ್ತೀರಾ ಯೂಶುವಲಿ? ಆಕ್ಚುಲಿ ಸ್ಪೋರ್ಟ್ಸಿನವರಿಗೆ ನಾವು ಹೇಳ್ತೇವೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಮುಂದೆ ಹೋಗಿದ್ರೆ ಖಂಡಿತ ನಿಮಗೆ ಗವರ್ಮೆಂಟ್ ಜಾಬ್ ಖಂಡಿತವಾಗಿಯೂ. ಸೊ ನಮ್ಮಲ್ಲಿ ಇನ್ನೊಬ್ಬ ಕೂಡ ಒಂದು ಬೆಸ್ಟ್ ಫಿಸಿಕ್ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ ಕೂಡ ನಾವೀಗ ಮೋಟಿವೇಟ್ ಮಾಡ್ತಾ ಇದ್ದೇವೆ. ಅವನು ಒಂದು 2 ಕಡೆ ಕಾಂಪಿಟೇಷನ್ ಆಗಿ ಒಂದು ಮಿಸ್ಟರ್ ಉಡುಪಿ ಮತ್ತೆ ಇನ್ನೊಂದು ಕರ್ನಾಟಕ ಅಲ್ಲಿ ಪ್ರೈಸ್ ತಗೊಂಡ ಸಿಲ್ವರ್. ನಾವು ಪ್ರತಿ ಸ್ಟೂಡೆಂಟ್ ಕೂಡ ಹೇಳ್ತಾ ಇರೋದಿಷ್ಟೇ, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ನೀವು ಅದನ್ನೇ ಕಂಟಿನ್ಯೂ ಆಗಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿ, ಆಫ್ಟರ್ ಕಂಪ್ಲೀಟಿಂಗ್ ಡಿಗ್ರಿ ಯು ಆರ್ ಗೆಟಿಂಗ್ ದ ಜಾಬ್ ಅನ್ನುವಂಥದ್ದು. ಸೊ ನಿಮ್ಮ ಕಾಲೇಜಲ್ಲಿ ಪ್ರತಿಭೆಗಳು ಬಹಳಷ್ಟಿದೆ, ಖಂಡಿತವಾಗಿಯೂ ಇದೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೆಡ್ ಕ್ರಾಸ್ ಯೂನಿಟ್ ಉಂಟು, NSS ಉಂಟು, ಮತ್ತೆ ಟಗ್ ಆಫ್ ವಾರ್ ಟೀಮ್ ಉಂಟು, ನೆಕ್ಸ್ಟ್ ವಾಲಿಬಾಲ್ ಟೀಮ್ ಉಂಟು, ಕಬಡ್ಡಿ ಕೂಡ ಟೀಮ್ ಉಂಟು ಈ ಸಲದಿಂದ ಸ್ಟಾರ್ಟ್ ಆಗಿ. ಸೊ ನೀವು ಯಾವ್ದಾದ್ರು ಟೀಮಿನ ಕ್ಯಾಪ್ಟನ್ ಆಗಿರುವಂತದ್ದು ಏನಾದ್ರು ಇದೆಯಾ? ನಮ್ಮ ಕಾಲೇಜಲ್ಲಿ ನೋಡಿದ್ರೆ ವಾಲಿಬಾಲ್ ಅಲ್ಲಿ ಕ್ಯಾಪ್ಟನ್ ನೀವೇ. ಮತ್ತೆ ಬೇರೆ ಏನೋ ಪಬ್ಲಿಕ್ ಜೊತೆ ಆಡುವಂತದ್ದು ಇದೆ, ಕೆಲವು ಟೀಮ್ ಅಲ್ಲಿ ಆಡ್ತೇವೆ. ನಮ್ ಲೋಕಲ್ ವಾಲಿಬಾಲ್ ಟೀಮ್ MFC ಅಂತ ಇದೆ, ಅದು ಬಿಟ್ರೆ ಮತ್ತೆ ಯಾವ ಟೀಮ್ ಅವ್ರು ಕರೀತಾರೆ ಅವರ ಜೊತೆ ಹೋಗಿ ಆಡ್ತೇವೆ. ಹೋಗಿ ಪಬ್ಲಿಕ್ ಜೊತೆ ಆಡ್ತೇವೆ. ಸೊ ಬರುವಾಗ ಏನು ರಾತ್ರಿ ಆದಾಗ ಮನೆಯಲ್ಲಿ ಏನಾದ್ರು ಹೇಳೋದಿಲ್ಲ? ಯಾಕಂದ್ರೆ ಆಕ್ಚುಲಿ 2 ಡೇಸ್ ಬ್ಯಾಕ್ ಶನಿವಾರ ಕೂಡ ನಾನು ಕಾರ್ಕಳದಲ್ಲಿ ಮ್ಯಾಚ್ ಇದೆ. ನಾನು ನೈಟ್ ಹೋದ್ರೆ ಬೆಳಿಗ್ಗೆನೆ ಮತ್ತೆ ಮ್ಯಾಚ್ ಹೋದವು. ಸೊ ಎಲ್ಲದಕ್ಕೂ ಫ್ರೆಂಡ್ ಸರ್ಕಲ್ ಆಗ್ಲಿ ಮನೆಯವರಾಗ್ಲಿ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ರಿಲೇಟಿವ್ಸ್ ಯಾವ ರೀತಿ ಹೇಳ್ತಾರೆ? ರಿಲೇಟಿವ್ಸ್ ಅಂದ್ರೆ ಅವರಿಗೆ ಈ ಗೇಮ್ ಬಗ್ಗೆ ಅಂತ ಯಾರಿಗೂ ಗೊತ್ತಿಲ್ಲ, ಮತ್ತೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ. ನಾನು ಮುಂಚಿಂದನೂ ನಂದೇ ಆದ ಒಂದು ದಾರಿಯಲ್ಲಿ ನಡ್ಕೊಂಡು ಹೋದವನು, ಅಂದ್ರೆ ನನಗೆ ಯಾವ್ದು ಇಷ್ಟ ಅದರಲ್ಲೇ ಹೋದವನಂತ. ಸೊ ಎಲ್ಲರೂ ನಾನು ಹೋದಲ್ಲಿ ಸಪೋರ್ಟ್ ಮಾಡ್ತಾರೆ ನನ್ಗೆ, ಯಾರು ಇಲ್ಲಿ ತನಕ ಬೇಡ ನೀನ್ ಯಾಕೆ ಆತರ ಮಾಡ್ತೀಯ ಅಂತ ಕೇಳಿದವ್ರು ಇಲ್ಲ. ಸೊ ಎಲ್ಲದಕ್ಕೂ ಕೂಡ ನೀವು ನಿಮ್ಮಷ್ಟಕ್ಕೆ ಮಾಡ್ತೀರಾ. ಎಸ್ ನೀವು ಅಂದ್ರೆ ಕಾಲೇಜಿಗೊಂದು ಪ್ರಿನ್ಸಿಪಲ್ ಆಗಿ ಹೋಗ್ತೀರಿ, ಆಗ ನಿಮ್ಮ ಕಾಲೇಜಲ್ಲಿ ಈ ರೀತಿಯಾದಂಥ ಪ್ರತಿಭೆಗಳಿದೆ ಅಂತ ಅನಿಸುತ್ತೆ. ಸೊ ಯೂಶಲಿ ನೀವು ಪ್ರಿನ್ಸಿಪಲ್ ಆಗಿ ಈಚೆ ಸ್ಟಡೀಸು ಬ್ಯಾಲೆನ್ಸ್ ಮಾಡಬೇಕು, ಆಚೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಎರಡೂ ಕೂಡ 50-50 ಆಗಿರುತ್ತೆ ನಿಮಗೆ. ಸೊ ಇದು ಅನ್ನುವಂಥದ್ದು ನೇಮ್ ಫೇಮ್ ತಂದ್ರು ಕೂಡ ಸ್ಟಡೀಸ್ ಕೂಡ ಯೂನಿವರ್ಸಿಟಿ ಲೆವೆಲಲ್ಲಿ ಕಾನ್ಸಂಟ್ರೇಷನ್ ಮಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿ? ನಿಜವಾಗಿ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಬರೇ ಒಂದು ಕಲ್ಚರಲ್ ಸ್ಪೋರ್ಟ್ಸಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡೀಸಿಗೆ ಅವರು ಹಿಂದೆ ಹೋಗ್ತಾರೆ. ನಾನು ಇವಾಗ 1 ಮಂತ್ ಇಂದ ಅವರ ಆಕ್ಟಿವಿಟೀಸ್ ಏನಿದ್ರು ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳಿ, ಅವರು ಏನು ನಿಮ್ಗೆ ಪ್ರಾಕ್ಟಿಕಲ್ಸ್ ಇದ್ರೆ ನೀವು ಗ್ರೂಪ್ ಸ್ಟಡಿ ಮಾಡಿ ಅಂತ ಮೋಟಿವೇಟ್ ಪ್ರತಿ ದಿವಸ ಸ್ಟೂಡೆಂಟ್ ಸಿಕ್ಕಿದ ಕೂಡಲೇ ನಾನು ಹೇಳ್ತೇನೆ. ಸೊ ನೀವು ನಿಮ್ಮ ಪ್ರಿನ್ಸಿಪಲ್ ಅಥವಾ ಟೀಚರ್ಸ್ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಸಪೋರ್ಟ್ ಮಾಡ್ತಾರೆ ಕಾಲೇಜಲ್ಲಿ. ಯಾರು ಇಲ್ಲಿ ತನಕ ಏನು ಬೇಡ ನನಗೆ ಬೇಡ ಅಂತ ಹೇಳಿದ್ ನಾನು ನೋಡ್ಲಿಲ್ಲ ಇಲ್ಲಿ ತನಕ ಯಾರು. ನನಗೆ ಮ್ಯಾಮ್ ಈ ತರ ಅಂತ ಹೇಳಿದ್ರೆ ಸರಿ ಹೋಗು ಏನಾಗುದಿಲ್ಲ ನಾವಿದ್ದೇವೆ ನೀವು ಹೋಗಂತಾನೆ ಹೇಳಿದ್ದಾರೆ. ಯಾರು ಇಲ್ಲಿ ತನಕ ನನಗೆ ಬೇಡ ನೀನು ಕಾಲೇಜಿಗೆ ಬಾ ಫಸ್ಟ್ ಅದು ಮತ್ತೆ ಅಲ್ಲ ಅದೆಲ್ಲ ಮತ್ತೆ ನೋಡು ಅಂತ ಹೇಳಿಲ್ಲ ಯಾರು ಇಲ್ಲಿ ತನಕ ನನಗೆ. ಸೊ ನಿಮಗೆ ಮೋಟಿವೇಶನ್ ಅಥವಾ ರೋಲ್ ಮಾಡೆಲ್ ಅನ್ನುವಂಥದ್ದು ಯಾರಾದರೂ ಇದ್ದಾರಾ? ಮೋಟಿವೇಶನ್ ಮತ್ತೆ ರೋಲ್ ಮಾಡೆಲ್ ಅಂತ ಯಾರೂ ಇಲ್ಲ. ಸೊ ಯೂಶಲಿ ನಾನು ಈ ರೀತಿ ಆಗಬೇಕು ಇವ್ರ ಥರನೇ ಆಗಬೇಕು ಅನ್ನೋಂಥದ್ದು ಮನಸ್ಸಲ್ಲಿ ಇರುತ್ತೆ, ಇಷ್ಟು ಹೆಸರುವಾಸಿ ಮಾಡಬೇಕು. ಹೆಸರು ಮಾಡ್ಬೇಕಂತ ಇಲ್ಲ ನನಗೆ ಮನಸ್ಸಲ್ಲಿ, ಬಟ್ ನನಗೇನೋ ಅಚೀವ್ ಮಾಡ್ಬೇಕಂತ ಒಂದಿದೆ ಅಷ್ಟೇ. ನನಗೆ ಹೆಸರು ಮಾಡಬೇಕು ಅದೆಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಬಟ್ ಅಚೀವ್ ಮಾಡಬೇಕು ಒಂದೊಳ್ಳೆ ರೇಂಜಲ್ಲಿ ಇರಬೇಕು ಅನ್ನುವಂಥದ್ದು. ಕೊನೆಯದಾಗಿ ಏನು ಹೇಳ್ತೀರಾ ನೀವು? ನಾನು ನಮ್ಮ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತೀರಾ? ಎಸ್, ಸದಾ ಆಶೀರ್ವಾದ ಅವ್ರ ಮೇಲೆ. ಖಂಡಿತವಾಗಿಯೂ. ಎಸ್, ನೀವು ಒಂದು ಗುರು ಸ್ಥಾನದಲ್ಲಿದ್ದೀರಾ, ಅವ್ರಿಗೆ ಗುರು ಆಗಿದ್ದೀರಾ. ಸೊ ಯಾವ ರೀತಿ ಹೆಮ್ಮೆ ಪಡ್ತೀರಾ? ನಿಜವಾಗಿ ನಾನು ಆ್ಯಕ್ಚುಲಿ ಪ್ರಿನ್ಸಿಪಲ್ ಪೋಸ್ಟಿಗೆ ಬರಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡೆ. ಯಾಕಂದರೆ ಲೆಕ್ಚರ್ ಫೀಲ್ಡೇ ಬೇರೆ, ಪ್ರಿನ್ಸಿಪಲ್ ಫೀಲ್ಡೇ ಬೇರೆ. ಇಲ್ಲಿ ಸ್ಟೂಡೆಂಟನ್ನು ಮ್ಯಾನೇಜ್ ಮಾಡಬೇಕು ಮತ್ತು ಅಡ್ಮಿನಿಸ್ಟ್ರೇಟಿವನ್ನು ನೋಡ್ಕೊಳ್ಬೇಕು, ಆ ಕಡೆ ಸ್ಟಾಫನ್ನು ಕಾಂಟ್ಯಾಕ್ಟಲ್ಲಿರಬೇಕು, ಅವರ ಜೊತೆ ಒಳ್ಳೆ ಇರಬೇಕು, ಸ್ಟೂಡೆಂಟ್ ಜೊತೆ ಕೂಡ ನಾವು ತುಂಬ ಸಲಿಗೆ ಅಂದಿದ್ರು ಕೂಡ ಅದು ಒಳ್ಳೆಯದಲ್ಲ. ಈ ಕಡೆ ಮ್ಯಾನೇಜ್ಮೆಂಟ್. ಸೊ 3 ಕಡೆ ನಮ್ಮ ಒಂದು ಏನಿರ್ತದೆ ಸರ್ಕಲ್ ಇರ್ತದೆ.
ಸೊ ತುಂಬ ಫಸ್ಟಿಗೆ ಸ್ವಲ್ಪ ಕಷ್ಟ ಆದರೂ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಏನು ಬಂದರೂ ನಾನು ಎದುರಿಸ್ತೇನೆ ಅನ್ನುವ ಒಂದು ಚಾಲೆಂಜ್ ಉಂಟು ನನ್ನ ಹತ್ರ. ಮತ್ತು ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡಿ ನಿಂತಿದ್ದಾರೆ ನನಗೆ. ಎಲ್ಲ ವರ್ಕ್ಗೂ ನಾವು ಮ್ಯಾನೇಜ್ಮೆಂಟು ಕೂಡ ನನಗೆ ಯಾವ ಒಂದು ವಿಷಯದಲ್ಲಿ ಕೂಡ ಇದು ಇಂಟರ್ಫಿಯರ್ ಆಗದೆ ತುಂಬ ಸಪೋರ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಇಂತೆಂಥ ಸ್ಟೂಡೆಂಟ್ ಬರ್ತಾರೆ ಅಂತ ಹೇಳುವಾಗ ನನಗೇನೆ ಖುಷಿ ಆಗ್ತದೆ. ನಾನು ಇವಾಗ ನನ್ನ ಸ್ಟಾಫ್ ಸಿಕ್ಕಿದ ಕೂಡಲೇ ತುಂಬ ಒಳ್ಳೆ ಆಗ್ತದೆ ಅಂತ, ನಮ್ಮ ಸ್ಟೂಡೆಂಟ್ ತುಂಬ ಒಳ್ಳೆಯವರು ಅಂತ ಹೇಳ್ತೇನೆ. ಯಾಕಂದರೆ ಅರೋಗೆಂಟ್ ಬಿಹೇವಿಯರ್ ಯಾರೂ ಕೂಡ ಇಲ್ಲ. ಕೊನೆಯದಾಗಿ ನೀವೇನು ಹೇಳ್ತೀರಾ? ನಾನದೇ ನನಗೆ ಯಾರು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ಕಾಲೇಜ್ ಆಗಿರಲಿ, ಮನೆಯವರಾಗಿರಲಿ, ಫ್ರೆಂಡ್ ಸರ್ಕಲ್ ಆಗಿರಲಿ, ಅಥವಾ ನನಗೆ ಬೇರೆಯವ್ರು ಗೊತ್ತಿಲ್ದಿರೇನೆ ಹೆಲ್ಪ್ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ಸ್ ಹೇಳ್ತೀರಾ. ಎಸ್, ಇಷ್ಟೊತ್ತು ಬಂದು ನಿಮ್ಮ ಪ್ರತಿಭೆ ಬಗ್ಗೆ ಆಗಿರ್ಬೋದು ಅಥವಾ ರೋಕ್ ಬಾಲ್ ಅಂದರೆ ಏನು ಅನ್ನುವಂಥದ್ದು, ಅಷ್ಟೇ ಅಲ್ಲ ಬಹಳಷ್ಟು ಗೇಮ್ಗಳ ಬಗ್ಗೆ ಹೇಳಿದ್ರಿ, ಈ ರೀತಿಯಾದಂಥ ಗೇಮ್ಸ್ಗಳು ಇದೆ ಅನ್ನುವಂಥದ್ರ ಕುರಿತು. ಅಷ್ಟೆಲ್ಲ ನಟನಾ ಫೀಲ್ಡ್ ಬಗ್ಗೆ ಆಗಿರ್ಬೋದು, ಹಾಗೆ ನೀವು ಪ್ರೋತ್ಸಾಹ ಕೊಟ್ಟ ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಸ್ಟಾಫ್ಸ್ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಮಕ್ಕಳ ಒಂದು ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತೀರಿ ಅನ್ನುವಂಥದ್ರ ಕುರಿತು ನಮ್ಮ ವೀಕ್ಷಕರ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಹುಮುಖ ಪ್ರತಿಭೆ ಅನ್ನುವಂಥದ್ದು ವಿನೀಶ್ ಶೆಟ್ಟಿಯವರು. ಬಹುಶಃ ರಾಕ್ ಬಾಲ್ ಅನ್ನುವಂತಹ ಹೆಸರು ಕೂಡ ಕೇಳಿರುವಂಥದ್ದು ಬಹಳ ವಿರಳ ಅಂತ ಅನ್ನಿಸ್ಬೋದು. ಅಂಥದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ಕೂಡ ಶ್ರೀಲಂಕಾದಲ್ಲಿ ನಡೆಯುವಂತಹ ಒಂದು ಕಾಂಪಿಟೇಷನ್ಗೆ ನಮ್ಮ ಕರಾವಳಿ ಭಾಗದ ಒಂದು ಯುವಕ ಹೋಗಿ ಕಾಂಪಿಟೇಟ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಆಗ್ತದೆ. ಇವರಿಗೆ ಬೇಕಾದಂತಹ ಪ್ರೋತ್ಸಾಹಗಳು ಸಿಗ್ಲಿ, ಇವರಿಗೆ ಬೇಕಾದಂತಹ ಧನ ಸಹಾಯ ಕೂಡ ಈ ಮೂಲಕ ಸಿಗ್ಲಿ ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಆಶಯವಾಗಿತ್ತು. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ.